ಅವ್ರಿಗೆ ಕಾಯ್ತಾರೆ ಅಂತ ಮಾಡ್ತೀರಿ? ನಮಸ್ತೆ ವೀಕ್ಷಕರೇ, ಸ್ಪಂದನ ವಾಹಿನಿಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ರಕ್ತಾಕ್ಷರ, ಸೈದ್ಧಾಂತಿಕ ರಕ್ತಾಕ್ಷರ ಅನ್ನುವಂಥ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಇವತ್ತಿದ್ದೇವೆ. ನಮ್ಮ ಜೊತೆಗೆ ಸಾಕಷ್ಟು ಚರ್ಚೆಗಳಾಗಬೇಕಿದೆ, ನಮ್ಮ ಜೊತೆಗೆ ಚಿಂತನ ಮಂಥನಗಳಾಗಬೇಕಿದೆ. ಒಂದು ಪೆನ್ನು ಕೆಳಗೆ ಬಿದ್ದಿದೆ, ಶಾಯಿ ಖಾಲಿಯಾಗಿದೆ. ಯಾವುದೋ ಒಂದು ಸಂದೇಶವನ್ನು ನಮ್ಮ ದೇಶಕ್ಕೆ, ನಮ್ಮ ಜನರಿಗೆ ಒಂದಷ್ಟು ಚರ್ಚೆಗೆ ಒಳಪಡುವಂಥ ವಿಚಾರಗಳನ್ನು ನಮ್ಮ ಜೊತೆಗೆ ಇಟ್ಟು ಗೌರಿ ಲಂಕೇಶ್ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಅವರ ಸೈದ್ಧಾಂತಿಕ ನಿಲುವುಗಳು, ಅವರ ಆದರ್ಶಗಳು, ಅವರ ಸಾಧನೆಗಳು, ಒಂಟಿ ಮಹಿಳೆಯಾಗಿ ಅವರು ಮಾಡಿದಂತಹ ಹೋರಾಟಗಳು ನಮ್ಮ ಜೊತೆಗೆ ಖಂಡಿತವಾಗಿ ಇದೆ ಅಂತ ಹೇಳ್ತೇವೆ. ಅದರ ಜೊತೆಗೆ ನಮ್ಮ ಇವತ್ತಿನ ಈ ವಿಶೇಷ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಬಹಳ ಉತ್ತಮವಾದಂತಹ ಒಂದು ಚಿಂತಕ, ಸಾಮಾಜಿಕ ಕಳಕಳಿಯಿಂದ ಬೆಳೆದು ಬಂದಂತಹ ವ್ಯಕ್ತಿ ಹಯವದನ ಮೂಡಸಗ್ರೆಯವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ಪಂದನ ವಾಹಿನಿ ಮತ್ತು ವೀಕ್ಷಕರ ಕಡೆಯಿಂದ ಸ್ವಾಗತ ಮಾಡ್ತೇವೆ. ನಮಸ್ತೆ ಸರ್. ಸರ್, ನಿನ್ನೆ ರಾತ್ರಿ 8:30ಗೆ ಒಂದು ದುರ್ಘಟನೆ ಆಯಿತು. ಬಹುಶಃ ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ಈ ಎರಡೂ ವಿಭಾಗಗಳಿಗೆ ಒಂದು ದುರಂತ ಆಘಾತ ಅದು. ಗೌರಿ ಲಂಕೇಶ್ ನಮ್ಮ ಬಿಟ್ಟು ಹೋಗಿದ್ದಾರೆ ಅನ್ನೋದಕ್ಕಿಂತಲೂ ಅವರನ್ನು ಬಿಟ್ಟು ಕಳಿಸುವ ವ್ಯವಸ್ಥಿತ ಹುನ್ನಾರ ಆಗಿದೆ ಅಂತ. ಸೊ ಇದರ ಬಗ್ಗೆ ನಮಗೆ ಯಾರು ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾನು ಇಲ್ಲಿ ಚರ್ಚೆಗೆ ಅಷ್ಟು ಬಳಸೋದು ಒಳ್ಳೆಯದಲ್ಲ ಅಂತ. ಯಾಕಂದರೆ ಅದು ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್ನಲ್ಲಿ ಅದು ಫೈಂಡ್ ಔಟ್ ಆಗಬೇಕು. ಆದರೆ ಯಾಕೆ ಮಾಡಿರ್ಬೋದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೋದು. ಮತ್ತು ಗೌರಿ ಲಂಕೇಶ್ ಅವರ ಒಂದು ಇತಿಹಾಸ ಏನು, ಅವರ ಹಿನ್ನೆಲೆ ಏನು, ಮತ್ತು ಅವರ ಆದರ್ಶಗಳೇನು ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತಾಡಬೇಕಾಗಿದೆ. ಸರ್, ತಮ್ಮಿಂದ ಸಾಕಷ್ಟು ನೀವು ಅವ್ರ ಜೊತೆಗೆ ಸಾಕಷ್ಟು ಹತ್ತಿರದಿಂದ ಅವ್ರ ಜೊತೆಗಿದ್ದವರು, ಗೌರಿ ಲಂಕೇಶ್ಗೆ ಈ ಒಂದು ದುರ್ಗತಿ ಬರಲಿಕ್ಕೆ ಏನು ಕಾರಣ ಇರಬಹುದು ಅಂತ. ಸ್ಪಂದನದ ವೀಕ್ಷಕರಿಗೆಲ್ಲ ನಮಸ್ಕಾರ. ನನಗೆ ಗೊತ್ತಿದೆ, ಈಗ ನಮ್ಮ ಈ ಉಡುಪಿ ದಕ್ಷಿಣ ಕನ್ನಡದ ಮೂಲೆಗಳಲ್ಲಿ ವೀಕ್ಷಕರು ಇದನ್ನು ನೋಡ್ತಾ ಇದ್ದಾರೆ. ನಿನ್ನೆ ನಡೆದ ಘಟನೆ, ಅದಕ್ಕೆ ಹಲವು ರೀತಿಯ ಪ್ರತಿಕ್ರಿಯೆಗಳು ಬರ್ತಾ ಇದ್ದಾವೆ. ನಾನು ಈ ಚರ್ಚೆಗೆ ಯಾಕೆ ಒಪ್ಕೊಂಡೆ ಹೇಳಿದರೆ, ಗೌರಿ ಲಂಕೇಶನ್ನು ಸಾಧಾರಣ 35-40 ವರ್ಷಗಳಿಂದ ನಾನು ಬಲ್ಲೆ. ಅವರ ತಂದೆ ಲಂಕೇಶ್ಗೆ ನಾನು ಬಹಳ ಹತ್ತಿರವಾಗಿದ್ದೆ. ಅವರು ಬಹಳ ಹಿಂದೆ 90ನೇ ದಶಕದಲ್ಲಿ ಅವರು ಪ್ರಗತಿರಂಗ ಅಂತ ಮಾಡಿದರು. ಪ್ರಗತಿರಂಗ ಮಾಡಿದಾಗ ನಾವು ಭಾಳ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ದು. ಕರ್ನಾಟಕದಲ್ಲಿ ಒಂದು ಹೊಸ ರೀತಿಯ ರಾಜಕೀಯ ಪ್ರಾರಂಭ ಆಗಬೇಕು ಅಂತ ಮಾಡಿದ್ದು ನಾವು. ಆ ಸಮಯದಲ್ಲಿ ಈ ಗೌರಿ ಯಾವುದರಲ್ಲಿ ಇರಲಿಲ್ಲ. ಅವರು ಡೆಲ್ಲಿಯಲ್ಲಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಅವರು ರಿಪೋರ್ಟರ್ ಆಗಿದೆ, ಇಂಗ್ಲೀಷಲ್ಲಿ ಬರೀತಾ ಇದ್ದರು ಅವರು. ಆ ನಂತರ ಏನಾಯಿತು ಹೇಳಿದರೆ, ಸಡನ್ ಆಗಿ ನಿಮ್ಗೆ ಗೊತ್ತಿದೆ, ಲಂಕೇಶ್ ಅವರು ತೀರಿ ಹೋದರು. ಅವರ ಲಂಕೇಶ್ ಪತ್ರಿಕೆ ಇಲ್ಲಿ ನಿಜವಾದ ವಿರೋಧ ಪಕ್ಷ ಆದ ಹಾಗೆ ಕೆಲಸ ಮಾಡ್ತಾಯಿತ್ತು. ಬಹಳ ದಿಟ್ಟವಾಗಿ ಲಂಕೇಶ್ ಕೂಡ ಬರೀತಾಯಿದ್ರು. ಆಗ ಲಂಕೇಶ್ ತೀರಿ ಹೋದಾಗ ನಮಗೆಲ್ಲ ಆತಂಕ ಇತ್ತು, ಇನ್ನು ಲಂಕೇಶ್ ಪತ್ರಿಕೆ ಯಾರು ಮುಂದುವರಿಸ್ತಾರೆ ಅಂತ. ಇಂದ್ರಜಿತ್ ಲಂಕೇಶ್ ಇದ್ದರು, ಕವಿತಾ ಇದ್ದರು, ಮತ್ತು ಗೌರಿ ಇದ್ದರು, ಯಾರು ಅಂತ. ಆದರೆ ಅಲ್ಲಿ ಸ್ವಲ್ಪ ಗೊಂದಲ ಆಯಿತು. ಅವರ ತಮ್ಮ ಮತ್ತು ಇವರ ನಡುವೆ ಸ್ವಲ್ಪ ಇದಾಗಿ ಅದು 2 ವಿಭಾಗ ಆಯಿತು. ಒಂದು ಲಂಕೇಶ್ ಪತ್ರಿಕೆ, ಒಂದು ಗೌರಿ ಲಂಕೇಶ್. ಅದು ನಾವೆಲ್ಲ ಹೆಮ್ಮೆ ಪಡುವ ಹಾಗೆ, ಈ ಗೌರಿಗೆ ನಿಜಕ್ಕೂ ಕನ್ನಡನೂ ಸರಿ ಬರ್ತಿಲ್ಲ ನಂಗೆ ಗೊತ್ತಿರುವ ಹಾಗೆ. ಆದರೆ ಅವರು ಇಲ್ಲಿ ಬಂದವರೇ ತಂದೆಯ ಒಂದು ಪ್ರಗತಿಪರ ನಿಲುವು ಹೇಗಿದೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಪತ್ರಿಕೆ ನಡೆಸ್ಕೊಂಡು ಹೋದರು ಅವರು. ನಾನು ಹೇಳ್ತೇನೆ, ಲಂಕೇಶರಷ್ಟು ದೊಡ್ಡ ಸಾಹಿತಿ ಅಲ್ಲ ಇವರು ಸಾಹಿತಿ ಅಲ್ಲ, ಪತ್ರಕರ್ತೆಯವರು. ಆದರೆ ಇವರ ಸಾಮಾಜಿಕ ಕಳಕಳಿ ಮಾತ್ರ ನಾವೆಲ್ಲ ಮೆಚ್ಚುವಂಥದ್ದು. ಅವತ್ತಿನಿಂದ ಇವತ್ತಿನವರೆಗೆ ಅವರು ರಾಜಿರಹಿತ ಹೋರಾಟವನ್ನು ಮಾಡಿದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ನಾನೀಗ ಕೋಮು ಸೌಹಾರ್ದ ವೇದಿಕೆಯಲ್ಲಿದ್ದೇವೆ, ಅಥವಾ ಶಾಂತಿಗಾಗಿ ನಾಗರಿಕರ ವೇದಿಕೆ ಅಂತ ಹಲವು ವೇದಿಕೆಗಳಿದ್ದಾವೆ. ಇದರಲ್ಲಿ ಯಾವುದೆಲ್ಲ ಪ್ರಗತಿಪರವಾದಂತಹ ಮಾನವೀಯವಾದ ವೇದಿಕೆಗಳಿದ್ದಾವೋ ಅದರಲ್ಲೆಲ್ಲ ಇವರು ತನ್ಮಯಾಗಿ ತೊಡಗಿಸಿಕೊಂಡಿದ್ದಾರೆ. ನಿಮಗೆ ಗೊತ್ತಿರುವ ಹಾಗೆ ಅವರು ಏಕಾಂಗಿಯಾಗಿ ಬದುಕ್ತಾ ಇದ್ರು, ಅವರು ಒಂದೇ ಮನೆಯಲ್ಲಿ ಬದುಕ್ತಾ ಇದ್ರು. ಆದ್ದರಿಂದಾಗಿ ಅವರ ಈ ಹೋರಾಟ ಇದೆಯಲ್ಲ, ಇದರ ಬಗ್ಗೆ ನಿಜಕ್ಕೂ ನಾವು ಲಾಲ್ ಸಲಾಂ ಕೊಡಲೇಬೇಕು. ದಿಟ್ಟ ಪತ್ರಕರ್ತೆ ಅವರು. ಅದಕ್ಕಿಂತ ಪತ್ರಕರ್ತರು ಎಲ್ಲರೂ ಇರ್ತಾರೆ, ಕೇವಲ ಪತ್ರಕರ್ತೆ ಅಲ್ಲ, ಶಿ ವಾಸ್ ಆನ್ ಆಕ್ಟಿವಿಸ್ಟ್. ನಿಜವಾಗಿ ಅವರು ಆಕ್ಟಿವಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಆದರೆ ಅಂಥವರ ಕೊಲೆ ಹೀಗಾಗಿದೆ ಹೇಳುವಾಗ ಅವರು ಪ್ರತಿನಿಧಿಸುವ ತತ್ವಗಳಿಗ ಕೊಲೆ ಆಯಿತಾ ಎನ್ನುವ ಪ್ರಶ್ನೆ. ನೀವೇ ಆಗಲೇ ಹೇಳಿದರು, ಯಾರು ಕೊಂದರು ಎನ್ನುವಂಥದ್ದು ಇವತ್ತಿಗೂ ಗೊತ್ತಿಲ್ಲ, ಅದು ಪೊಲೀಸರಿಗೆ ಬಿಟ್ಟಂಥದ್ದು. SIT ಕೊಟ್ಟಿದ್ದಾರೆ, ಏನು ಬೇಕಾರಾಗಲಿ. ಆದರೆ ನೀವು ಸೈದ್ಧಾಂತಿಕ ರಕ್ತ ಅಂತ ಏನೆಲ್ಲ ಬರೆದಿದ್ದೀರಿ, ನೀವು ರಕ್ತದ ಪರ ಅಲ್ಲ, ನಾವು ಯಾರೂ ಅಲ್ಲ, ನಾವೆಲ್ಲ ಶಾಂತಿಯ ಪರ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ನೀವು ಏನು ಪ್ರಶ್ನೆ ಕೇಳ್ತಾರೋ ಗೊತ್ತಿಲ್ಲ. ಮೊದಲನೇದಾಗಿ ನಾನು ಪೇಪರಲ್ಲಿ ನೋಡಿದ ಕೆಲವರು ಏನು ಬರೆದಿದ್ದಾರೆ ಅಂದರೆ, ಇವರು ನಕ್ಸಲ್ ಪರವಾಗಿದ್ದರು, ಹಾಗೆ ನಾಯಕಿ ಅಂತೆಲ್ಲ ಹಾಗೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನನಗೆ ಭಾಳ ಹತ್ತಿರದ ನೋಡಿದವ ನಾವು. ಅವ್ರು ನಕ್ಸಲ್ ನಾಯಕಿ ಆಗಿರಲೇ ಇಲ್ಲ, ನಕ್ಸಲ್ ನಾಯಕಿ ಆಗಿರಲಿಲ್ಲ ಅವರು. ಹಾಗಾದರೆ ನಕ್ಸಲ್ ಪರವೂ ಇರಲಿಲ್ಲ ಅವರು. ಆದರೆ ನಕ್ಸಲರು
ಯಾವುದನ್ನು ಪ್ರತಿನಿಧಿಸ್ತಾ ಇದ್ರು ಅದರ ತತ್ವಗಳಿಗೆ ಸಮಾನತೆ ಬೇಕು, ಸ್ವಾತಂತ್ರ್ಯ ಬೇಕು, ಸಹಭ್ರಾತೃತ್ವ ಬೇಕು, ನಮ್ಮ ದೇಶದಲ್ಲಿ ನಿಜವಾದ ಪ್ರಜಾಪ್ರಭುತ್ವ ಬರಬೇಕು ಅನ್ನೋದ್ರ ಹೋರಾಟ. ನಮ್ಮಲ್ಲಿ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಮಾತಿದೆ, ಆ ಮಿಲಿಟೆಂಟ್ ಐಡಿಯಲಿಸ್ಟ್ ಅಂತ. ಇದು ಬಹಳ ಈಗ ನಮ್ಮ 20ನೇ ಶತಮಾನದಲ್ಲಿ ನಮ್ಮ ದೊಡ್ಡ ಸವಾಲೇ ಅದು. ಮಿಲಿಟೆಂಟ್ ಐಡಿಯಲಿಸ್ಟ್ ಅಂದರೆ ಅಂಥ ಒಂದು ಆದರ್ಶವಾದಿಗಳು ತಾವು ನಂಬಿದ ತತ್ವಗಳಿಗೋಸ್ಕರ ಇನ್ನೊಬ್ಬರನ್ನ ಕೊಲ್ತಾರೆ, ತಾವು ಸಾಯ್ತಾರೆ. ಇದು ನೀವು ಮುಸ್ಲಿಂ ಉಗ್ರಗಾಮಿಗಳು ಹೇಳ್ಬೋದು, ಹಿಂದೂ ಆಗ್ಬೋದು, ಕ್ರಿಶ್ಚಿಯನ್ ಆಗ್ಬೋದು, ಬೇರೆ ಬೇರೆ ಪ್ರಪಂಚದ ಬೇರೆ 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 ಭಾಗ ಅದರಿಂದಾಗಿ ಎಲ್ಲ ಕಡೆ ರಕ್ತಪಾತ ಆಗ್ತಾ ಇದೆ, ನಿಮ್ಗೆ ಗೊತ್ತಿದೆ. ಹಾಗಾದರೆ ಗೌರಿ ಲಂಕೇಶ್ ಏನು ಮಾಡಿದ್ರು ಅಂದರೆ, ನಂಗೆ ಗೊತ್ತಿರುವ ಹಾಗೆ ಅವ್ರು ನನ್ನ ಹತ್ರ ಒಂದು ಸತಿ ಹೇಳ್ತಾ ಇದ್ರು, ಅಲ್ಲಪ್ಪ ಇಲ್ಲಿ ನಕ್ಸಲರು ಅಲ್ಲಿ ಇದ್ಕೊಂಡು ಪೊಲೀಸರನ್ನ ಕೊಲ್ಲೋದು, ಪೊಲೀಸ್ ನಕ್ಸಲನ್ನ ಕೊಲ್ಲೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಪೊಲೀಸರಾಗಿ ನಕ್ಸಲರಾಗಿ ಇಬ್ಬರು ಕೂಡ ಕನ್ನಡಿಗರು. ಈಗ ಪೊಲೀಸರನ್ನು ಹೇಳ್ಬೋದು ಕೆಟ್ಟವರು, ನಾನು ಕೆಟ್ಟವರು ಅಂತ ಹೇಳೋದಿಲ್ಲ. ಅವರು ಕೂಡ ಪಾಪ ಯಾವುದೋ ಮಧ್ಯಮ ವರ್ಗದವರು ಅವರು ಬಂದು ಪೊಲೀಸರಾಗಿರ್ತಾರೆ. ಅವ್ರು ಹೇಳಿದಾಗ ನಡಿಬೇಕಾಗತ್ತೆ. ಅವರ ರಕ್ತವೂ ಸರಿಬಾರ್ದು, ಇವರ ರಕ್ತವೂ ಸರಿಬಾರ್ದು. ಅದರಿಂದಾಗಿ ರಕ್ತರಹಿತ ಕ್ರಾಂತಿ ಆಗಬೇಕು. ಅದಕ್ಕೆ ಇವರು ಮಧ್ಯದಲ್ಲಿ ರಾಜಪಂಕ್ತ ಬೇಡ, ನೀವು ಕಾಡಲ್ಲಿ ಹೋಗಿ ಪೊಲೀಸರನ್ನ ಯಾಕೆ ಕೊಲ್ತೀರಿ? ಪೊಲೀಸರು ನಿಮ್ಮ ಶತ್ರುಗಳಲ್ಲ. ಅದೇ ರೀತಿ ನಕ್ಸಲರು ಕೂಡ ಜನರ ಶತ್ರುಗಳಲ್ಲ. ನೀವು ಮುಖ್ಯವಾಹಿನಿಗೆ ಬನ್ನಿ, ಇಲ್ಲೇ ಜನಪರವಾದ ಹೋರಾಟವನ್ನು ಮಾಡಿ ಅಂತ ಹೇಳಿದರು. ನನಗನ್ನಿಸೋದು ಅವರ ಜೀವನದಲ್ಲೇ ಅವರು ಮಾಡಿದಂಥ ಅತ್ಯುತ್ತಮವಾದ ಕೆಲಸ ಅಂತ ಹೇಳಿದರೆ, ಶಾಂತಿಗಾಗಿ ನಾಗರಿಕ ವೇದಿಕೆ ಅಂತ ಮಾಡಿಕೊಂಡ್ರು. ಅದರಲ್ಲಿ ದೊರೆಸ್ವಾಮಿ ಅಂತಹ ಒಂದು ನಮ್ಮ ಹಿರಿಯ ಹೋರಾಟಗಾರರು, ಸ್ವಾತಂತ್ರ್ಯ ಹೋರಾಟಗಾರರನ್ನು ತಗೊಂಬಂದರು. ಅವರನ್ನೆಲ್ಲ ಒಟ್ಟಾಗಿ ಹೋಗಿ ನಮ್ಮ ಮಾತಾಡಿ ಎಲ್ಲ ಮಾತುಕಡೆಗೆ ನೋಡಿ, ನಮ್ಮ ಸಿರಿಮನೆ ನಾಗರಾಜ್ ಅಂತವರು, ನೂರ್ ಶ್ರೀಧರ್ ಅಂತವರು ಹಲವರೆಲ್ಲ ಬಂದು ಇವತ್ತವರು ಚಳವಳಿಗಳಲ್ಲಿ ಮುಂದುವರಿಸ್ತಾ ಇದ್ದಾರೆ. ಅದರಿಂದಾಗಿ ಮತ್ತೆ ಒತ್ತಿ ಹೇಳ್ತಿದ್ದೇನೆ, ಯಾವ ಕಾರಣಕ್ಕಾಗಿ ನಕ್ಸಲ್ ಪರ ಅಲ್ಲ. ನಕ್ಸಲ್ ಅನ್ನೋ ಶಬ್ದವೇ ತುಂಬ ಮಿಸ್ಲೀಡಿಂಗ್. ಅದು ಏನಂದರೆ ಎಲ್ಲರೂ ಕೊಲ್ತಾರೆ, ಅವ್ರು ನಿರ್ದಯಿಗಳು ಅಂತ ಅಲ್ಲ. ನಂಗೆ ಗೊತ್ತಿರುವ ಹಾಗೆ ನಮ್ಮ ಗೌರಿ ತುಂಬ ಮಾತ್ರ ಹೃದಯದವರು. ಅವರು ಹಾಗೆ ಎಷ್ಟು ಹೇಳ್ತೀವಿ, ನೀವು ಒಳಗೆ ಗುಬ್ಬೊಜ್ಜಿದ್ದಾರೆ. ನಿನ್ನೆ ಸತ್ತಾಗ ನಂಗೆ ಕಣ್ಣಲ್ಲಿ ನೀರು ಬಂತು. ಅವ್ರು ಹೇಗೆ ಕೊಲ್ಲಿಕ್ಕಾಯಿತು ನಿಮ್ಗೆ ಗೊತ್ತಿರಬೇಕು. ತುಂಬ ದುರ್ಬಲರಾಗಿದ್ದರು ಅವರು. 55 ವರ್ಷ ಆಗಿತ್ತು ಅವರಿಗೆ ಅಷ್ಟೇ, ಇನ್ನೂ ಹೆಚ್ಚೇನಾಗಿರಲಿಲ್ಲ. ಅವರು ಯಾರೂ ಅವರು ಒಮ್ಮೆ ನಾವು ಕೇಳಿದ್ವು, ಅಲ್ಲ ನಿಮ್ಮನ್ನು ಯಾರಾದ್ರೂ ಕೊಂದರೆ ಏನು ಮಾಡ್ತೀರಿ ಬಂದರೆ ಅಂತ ಹೇಳಿದರೆ, ಇಲ್ಲಪ್ಪ ಆ ಹುಡುಗರನ್ನು ಕೂಡ ನಾನು ಕನ್ವರ್ಟ್ ಮಾಡಲಿಕ್ಕೆ ನೋಡ್ತೇನೆ ಅನ್ನುವಂಥ ಮಾತನಾಡಿದರು. ನನಗೆ ಬೇಡ, ಯಾಕಂದರೆ ಯಾರೂ ನನ್ನ ಶತ್ರುಗಳಲ್ಲ ಅಂತ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಗೌರಿ ಲಂಕೇಶ್ ಪ್ರತಿನಿಧಿಸ್ತಾ ಇದ್ದದ್ದು ಶಾಂತಿಯ ಮಾರ್ಗ, ಅಹಿಂಸೆಯ ಮಾರ್ಗ. ಆದರೆ ಇಲ್ಲಿ ಸಮಾಜದಲ್ಲಿ ಅಸಮಾನತೆ ಇದೆ ನೋಡಿ. ಅಸಮಾನತೆ ಎನ್ನುವಂಥದ್ದು ಹಿಂಸೆ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅಸಮಾನತೆ ಎನ್ನುವಂಥದ್ದು ಹಿಂಸೆ. ಜಾತಿ ಭೇದ ನೋಡ್ತೇವೆ. ಕೆಳ ಜಾತಿಯವರು ದುರ್ಬಲರ ಬಗ್ಗೆ ಯಾರಾದರೂ ನೀನು ಅಸ್ಪೃಶ್ಯ ಬರಬೇಡ ಹೇಳಿದರೆ ಅದು ಹಿಂಸೆ ಅಲ್ವಾ? ರಕ್ತಕ್ರಾಂತಿಯೇ ಒಂದು ಹಿಂಸೆ ಅಲ್ಲ, ಮನಪರಿವರ್ತನೆ ಜಾಗ. ಅದರಿಂದಾಗಿ ಅವರು ಪತ್ರಕರ್ತೆ ಎನ್ನುವುದನ್ನು ಬರೀಬಾರ್ದು, ಬರಗಾರ್ತ. ನೀವೇ ಶಬ್ದವನ್ನು ಉಪಯೋಗಿಸಿದರೆ ಗನ್ ಅಲ್ಲ, ನಮ್ಮ ಕೈಲಿರೋದು ಪೆನ್. ಚರ್ಚೆಯ ಮೂಲಕ ನಾವು ಬದಲಾವಣೆ ಮಾಡಬೇಕು. ಅದರಿಂದಾಗಿ ಈಗ ಬಲಪಂಥೀಯ ಎಡಪಂಥೀಯ ಚರ್ಚೆಯೇ ಬೇಡ ಅನಿಸೋದು ನನಗೆ. ಯಾಕಂದರೆ ಬಲ ಎಡ ಇತ್ಯಾದಿ ತತ್ವಗಳಿದಾವಲ್ಲ, ಅದನ್ನು ಮಾಡೋರು ಕೂಡ ಮನುಷ್ಯರಲ್ಲ, ನಾವೇ ಮಾಡ್ಕೊಳ್ಳೋದು. ನಾವೇ ಬಲ ಅಂದರೆ ಯಾರು? ನಂಗೆ ಗೊತ್ತಿರುವಾಗ ನಮ್ಮ ಸಂಬಂಧಿಕರೇ ಅಲ್ಲಿದ್ದಾರೆ. ಅವರು ಕೂಡ ಮಿಲಿಟೆಂಟ್ ಐಡಿಯಲಿಸ್ಟ್ ಆಗಿದ್ದಾರೆ. ಲೆಫ್ಟರು ಮಿಲಿಟೆಂಟ್ ಐಡಿಯಲಿಸ್ಟ್, ತಾವು ತತ್ವ. ಸೊ ನಾನು ನಂಬಿದ ತತ್ವಕ್ಕೋಸ್ಕರ ಯಾರನ್ನು ಕೊಲ್ಲಬಾರ್ದು, ಸಾಯಬಾರ್ದು. ಆದರೆ ನಿರಂತರ ಚರ್ಚೆಯ ಮೂಲಕ, ಪ್ರಜಾಪ್ರಭುತ್ವ ಪ್ರೊಸೆಸ್ ಮೂಲಕ ನಾವು ಪ್ರಗತಿಯನ್ನು ಕಾಣಬೇಕು, ಎಲ್ಲರೂ ನೆಮ್ಮದಿಯಿಂದ. ಸೊ ವಿ ಹ್ಯಾವ್ ಟು ಎಸ್ಟಾಬ್ಲಿಷ್ ಎ ಪ್ಯೂರ್ ಸೆಕ್ಯುಲರ್ ಇಂಡಿಯಾ. ದಟ್ ಈಸ್ ಅದಕ್ಕೋಸ್ಕರ ಅವ್ರು. ಅದರಿಂದಾಗಿ ನನಗೆ ತುಂಬ ದುಃಖ ಆಗುತ್ತೆ. ಒಳ್ಳೆಯ ಉದ್ದೇಶ ಇಟ್ಕೊಂಡು ಬದುಕ್ತಾ ಇರುವಂಥ ಗೌರಿ ಲಂಕೇಶನ್ನು ಕೊಂದು ಹಾಕಿದ್ರಲ್ಲ ಅಂತ ಬೇಸರ ಆಗ್ತಿದೆ. ಖಂಡಿತ ವೀಕ್ಷಕರೇ, ನಾವು ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತೇವೆ. ಇದ್ರ ಜೊತೆಗೆ ನಮಗೆ ಇನ್ನೊಬ್ಬರು ಅತಿಥಿ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ನಿಕೇತನ ಶೆಟ್ಟಿ ಅಂತ ಸಾಕಷ್ಟು ಬರಹಗಳನ್ನು ಬರೆದಿದ್ದಾರೆ, ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಉಪನ್ಯಾಸಕಿಯಾಗಿ, ಒಂದು ವಿಭಾಗದ ಕನ್ನಡ ವಿಭಾಗದ ಮುಖ್ಯಸ್ಥೆಯಾಗಿ ಕೆಲಸ ಮಾಡ್ತಾ ಇರುವಂಥವರು. ಏನು ಗೌರಿ ಲಂಕೇಶ್ ಅವರ ಜೊತೆಗೆ ಕೂಡ ಅವರ ಸಹವಾಸಗಳು, ಒಡನಾಟಗಳು ಇತ್ತು. ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಸ್ಪಂದನ ವಾಹಿನಿ ಮತ್ತು ವೀಕ್ಷಕರ ಕಡೆಯಿಂದ ಸ್ವಾಗತ ಮಾಡ್ತೇನೆ. ಮೇಡಮ್ ನಮಸ್ತೆ. ನಾನು ಒಂದು ಸ್ಪಷ್ಟಪಡಿಸ್ತೇನೆ ನಿಮಗೆ. ನೀವೊಂದು ಮಾತು ಹೇಳಿದ್ರಿ, ನಮ್ಮ ರಕ್ತಾಕ್ಷರ ಅಂತ ಒಂದು ನಮ್ಮ ಈ ಚರ್ಚಾ ಕಾರ್ಯಕ್ರಮಕ್ಕೆ ಹೆಸರು ಹಾಕಿದ್ವಿ. ಇದರ ಅರ್ಥ ಇಷ್ಟೇ, ಬೇರೆ ಅದಕ್ಕೆ ಅದು ಕ್ರಾಂತಿ ಅಥವಾ ರಕ್ತಕ್ರಾಂತಿ ಆ ರೀತಿಯ ಭಾವನೆಯಿಂದ ನಾವು ಆ ಹೆಸರನ್ನು ಇಟ್ಟಿದ್ದ ಅಲ್ಲ. ಹಯವದನವರೇ, ನಾವು ಸ್ಪಷ್ಟಪಡಿಸ್ತೇನೆ, ಒಂದು ಅಕ್ಷರ ಅನ್ನುವಂಥದ್ದು ಬಹಳ ಮೌಲ್ಯವನ್ನು ಸೃಷ್ಟಿ ಮಾಡ್ತದೆ. ಆ ಅಕ್ಷರ ಇವತ್ತು ರಕ್ತ ಅಂಟಿಕೊಂಡಿದೆ ಅಕ್ಷರಕ್ಕೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ರಕ್ತಾಕ್ಷರ ಅಂತ ನಾವು ಅದನ್ನು ಇಟ್ಟಿದ್ದೀವಿ. ಇಲ್ಲಿ ಒಂದು ಅವರ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಸಾಕಷ್ಟು ಬೇರೆ ಬೇರೆಯವರಿಗೆ ಬೇರೆ ಬೇರೆ ವಿರೋಧಾಭಾಸಗಳನ್ನ ಸೃಷ್ಟಿ ಮಾಡ್ಬೋದು. ಆದರೆ ಒಂದು ಮಾಧ್ಯಮವಾಗಿ, ಒಂದು ಅದು ಪತ್ರಿಕಾ ಕ್ಷೇತ್ರ ಇರ್ಬೋದು, ದೃಶ್ಯ ಮಾಧ್ಯಮ ಇರ್ಬೋದು, ಮಾಧ್ಯಮವಾಗಿ ಒಂದು ಹಂತವನ್ನು ಮೀರಿ ಬೆಳೆದಂತಹ ಸಾಧಕಿ ಮಹಿಳೆ ಅಂದರೆ ಅವರು ಗೌರಿ ಲಂಕೇಶ್. ಆ ಒಂದು ಕಾರಣಕ್ಕೆ ನಾವು ಇವತ್ತು ಅವರ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕಾಗಿದೆ, ಅವರ ಆದರ್ಶಗಳನ್ನ ನಾವು ತಿಳ್ಕೊಳ್ಬೇಕಾಗಿದೆ. ನಿಕೇತನ ಶೆಟ್ಟಿಯವರೇ,
ಒಂದು ಈಗ ಅವರು ಮಾತಾಡ್ತಾ ಇದ್ರು, ಯಾವುದೇ ಕಾರಣಕ್ಕೂ ಅವರು ನಕ್ಸಲ್ ಪರವಾಗಿರಲಿಲ್ಲ. ನಾನು ಮೊದಲಿನ ಒಂದು ಚರ್ಚೆಯಲ್ಲಿ ಮಾತಾಡುವಾಗ ಸಿರಿಮನೆ ನಾಗರಾಜ್ ಅವರು ಮಾತಾಡ್ತಾ ಇದ್ರು, ಖಂಡಿತವಾಗಿಯೂ ಕೂಡ ಇದು ಅವರು ನಕ್ಸಲ್ ವಾದವನ್ನು ಅವರು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ಕಾರಣಕ್ಕೆ ಅಲ್ಲಿಂದ ಅವರನ್ನು ಮನಸ್ಸು ಪರಿವರ್ತನೆ ಮಾಡಿ ಮುಖ್ಯವಾಹಿನಿಗೆ, ಸಮಾಜದ ಮುಖ್ಯವಾಹಿನಿ ತರಲಿಕ್ಕೆ ಪ್ರಯತ್ನ ಪಟ್ಟವರು ಅಂತ. ಒಂದು ಆ ರೀತಿಯ ಒಂದು ಕೆಲಸ ಸಾಮಾನ್ಯ ವ್ಯಕ್ತಿಗೆ ಆಗುವಂಥದ್ದಲ್ಲ. ಒಂದು ಈ ಸಮಾಜದಿಂದ ಅತ್ಯಂತ ದೂರದಲ್ಲಿರುವಂಥ, ಯಾವುದೇ ಕಾರಣಕ್ಕೂ ಸಮಾಜದ ಜೊತೆ ಸಂಪರ್ಕ ಮಾಡಲಿಕ್ಕೆ ಸಾಧ್ಯವೇ ಇಲ್ಲದಿರುವಂಥ ಒಂದು ಸನ್ನಿವೇಶದಲ್ಲಿ ಇದ್ದವರನ್ನು ತಗೊಂಡು ಬಂದು ಮುಖ್ಯವಾಹಿನಿಗೆ ಸೇರಿಸುವಂಥ ಪ್ರಯತ್ನ ಸರ್ಕಾರ ಮತ್ತು ಇಲಾಖೆಗಳ ಮಧ್ಯವರ್ತಿಯಾಗಿ ಮಾಡುವಂಥ ಕೆಲಸ ಇದೆಯಲ್ಲ. ಸೊ ನೀವು ಗೌರಿ ಲಂಕೇಶ್ ಅವರನ್ನು ಹೇಗೆ ವ್ಯಾಖ್ಯಾನ ಮಾಡ್ತೀರಿ ಅಂತ? ಗೌರಿ ಲಂಕೇಶ್ ಅವರ ಬಗ್ಗೆ ನನ್ನ ಒಡನಾಟ ಅಂತ ಹೇಳಿದರೆ, ನಾವೊಂದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಮಹಿಳಾ ಗೋಷ್ಠಿಯಲ್ಲಿ ಅವರ ಅಧ್ಯಕ್ಷತೆಯನ್ನು ವಹಿಸಿದರು. ಆ ಸಂದರ್ಭದಲ್ಲಿ ಗೌರಿ ಲಂಕೇಶ್ ಅವರ ವಿಚಾರಗಳು ನನ್ನ ಹೆಚ್ಚು ಪ್ರಭಾವಿತಳಾಗಿರುವಂಥದ್ದು. ಅವರ ವಿಚಾರಗಳನ್ನು ಓದುಗಳಾಗಿ ನಾನು ನೇರವಾದಂಥ ಒಂದು ಅವರ ಜೊತೆಗಿನ ಒಡನಾಟ ಹೇಳಿದರೆ ಆ ಸಮ್ಮೇಳನದಲ್ಲಿ ನಾನು ಇವತ್ತಿಗೂ ಕೂಡ ನನಗೆ ಇವತ್ತು ಅವರದ್ದು ಕೊಲೆ ಆಗಿದೆ ಅಂತ ಹೇಳುವಂಥದ್ದು ಅದು ನಮ್ಮ ಹೃದಯಕ್ಕೆ ನಾವು ಅದನ್ನು ಅರಗಿಸಿಕೊಳ್ಳಿಕ್ಕೇ ಸಾಧ್ಯ ಆಗ್ತಾಯಿಲ್ಲ. ಯಾಕಂದರೆ ಓರ್ವ ಮಹಿಳೆಯಾಗಿ, ಓರ್ವ ಚಿಂತಕಿಯಾಗಿ ಮತ್ತು ಒಬ್ಬ ಪ್ರಬುದ್ಧ ಒಂದು ಸಾಹಿತಿಯಾಗಿ ಕೂಡ ನಾವು ಅವರ ಬಹುಮುಖ ಪ್ರತಿಭೆ ಅವರದ್ದು. ಅವರು ಇಲ್ಲಿ ಒಂದು ವಿಚಾರವನ್ನು ನಾನು ಉಲ್ಲೇಖಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮಗೆ ಶ್ರವಣಬೆಳಗೊಳದಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನದಲ್ಲಿ ಆ ನಮ್ಮ ಮಹಿಳಾ ಗೋಷ್ಠಿಯಲ್ಲಿ ಪುರುಷರು ಇದ್ದರು. ಎಲ್ಲರೂ ಒಗ್ಗೂಡಿ ನಾವು ಏನು ಮಾಡಿದರು ಅಂತ ಹೇಳಿದರೆ, ನಮ್ಮ ಗೋಷ್ಠಿಯ ವಿಷಯ ಏನಿತ್ತು ಅದನ್ನು ಬದಿಗಿರಿಸಿಕೊಂಡು ಆ ಸಂದರ್ಭದಲ್ಲಿ ಬಂದಂಥ SL ಭೈರಪ್ಪನವರದ್ದು ಅವರ ಕಾದಂಬರಿ ಕವಲು ಕಾದಂಬರಿಯ ಬಗ್ಗೆ, ಅದರಲ್ಲಿ ಮಹಿಳೆಯರನ್ನು ಚಿತ್ರಿಸಿದಂಥ ರೀತಿ, ಓದಿದಂಥ ಹೆಣ್ಣುಮಕ್ಕಳು ಅವರೆಲ್ಲರೂ ಕೂಡ ಅವರ ಬಗ್ಗೆ ಇಟ್ಟುಕೊಂಡಂಥ ಒಂದು ಕಾದಂಬರಿ ಹೊರಡಿಸುವಂಥ ಒಂದು ವಿಚಾರ, ಅದರ ಬಗ್ಗೆ ಎಲ್ಲರಲ್ಲೂ ಕೂಡ ನಾವೆಲ್ಲರೂ ಒಗ್ಗೂಡಿಕೊಂಡು ಅದನ್ನು ವಿರೋಧಿಸಿದ್ದೆವು. ಅವರ ಅಲ್ಲಿ ಖಂಡನೆ ಕೂಡ ಆಗಿತ್ತು. ಆದರೆ ನಾವು ಎಲ್ಲಿ ಗೌರಿ ಲಂಕೇಶ್ ಇವತ್ತು ಕೂಡ ನಮಗೆ ಆದರ್ಶ ಅಂತ ನಂಗೆ ಅನಿಸೋದು ಎಲ್ಲಿ ಕೇಳಿದರೆ, ಆನಂತರ ಇತ್ತೀಚೆಗೆ ಬಂದಂಥ ಅವರ ಕಾದಂಬರಿ ಉತ್ತರ ರಾಮಚರಿತೆ, ಆ ಉತ್ತರ ರಾಮಚರಿತೆಯ ಬಗ್ಗೆ, ಆ ಕಾದಂಬರಿಯ ಬಗ್ಗೆ ಅವರ ಸಂಪಾದಕೀಯದಲ್ಲೇ ಬಹಳ ಮೆಚ್ಚಿ ಅದನ್ನು ಬಹಳ ಭೈರಪ್ಪರವರನ್ನು ಯಾವ ರೀತಿಯಲ್ಲಿ ಖಂಡಿಸಿದಾರೆಯೋ ಇಲ್ಲಿ ಅದರ ವಸ್ತು ಇರ್ಬೋದು ಮತ್ತು ಆ ಇಡೀ ಒಂದು ಹೆಣ್ಣು ಮಕ್ಕಳ ಬಗ್ಗೆ ಕೊಡಬೇಕಾದಂಥ ಗೌರವ, ಅವರನ್ನು ಮುಖ್ಯವಾಹಿನಿಯಲ್ಲಿ ಒಂದು ಈಗ ಸರ್ ಪ್ರಸ್ತಾಪ ಮಾಡ್ತಾ ಹೇಳಿದರೆ ಇಲ್ಲಿ ಅಸಮಾನತೆ, ಅದು ಜಾತಿ ನೆಲೆಯಿಂದ ಇರ್ಬೋದು, ಲಿಂಗದ ನೆಲೆಯಿಂದ ಇರ್ಬೋದು, ಅಸಮಾನತೆ ಕ್ರೌರ್ಯ. ಅದು ಆ ಕ್ರೌರ್ಯವನ್ನು ಅವರು ಯಾವ ರೀತಿಯಲ್ಲಿ ಅದನ್ನು ಅರ್ಥೈಸಿಕೊಂಡು ಒಂದು ಸಮಾನತೆಯನ್ನು ಸಾಧಿಸುವಂಥ ಒಂದು ಆಶಯ. ಅಂದರೆ ಅವರು ವ್ಯಕ್ತಿಯ ವಿರೋಧಿ ಅಲ್ವೇ ಅಲ್ಲ. ಈಗ ನಾವು ಬೇರೆ ಬೇರೆ ಚರ್ಚೆಗಳ ಮಾತುಗಳ ಮೂಲಕ ಕೇಳಿಸಿಕೊಳ್ತಾ ಇದ್ದಾವೆ, ಅವರು ಸೈದ್ಧಾಂತಿಕ ಭಿನ್ನತೆಗಳು ಖಂಡಿತ ಇರ್ತದೆ. ಸೈದ್ಧಾಂತಿಕ ಭಿನ್ನತೆಗೆ ಇದು ಉತ್ತರ ಅಲ್ಲ. ಅಲ್ಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ನಾವು ಬದುಕ್ತಾ ಇದ್ದೇವೆ. ಆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ನನ್ನ ವಿಚಾರಗಳು, ನನ್ನ ಅಭಿಪ್ರಾಯಗಳು ನಿಮಗೆ ಹಿಡಿಸದೇ ಇರ್ಬೋದು, ಅದಕ್ಕೆ ಮುಕ್ತವಾದಂಥ ವೇದಿಕೆ ಇದೆ. ನಾವು ಮಾತುಕತೆಗಳ ಮೂಲಕ ನಾವು ಪರಿಹಾರ ಮಾಡೋದ್ರ ಬದಲಿಗೆ ಇವಾಗ ರಕ್ತಾಕ್ಷರ ಎನ್ನುವಂಥ ರೀತಿಯಲ್ಲಿ ಅದು ರಕ್ತಾಸುರನ, ಅದು ಅಕ್ಷರವೇ ರಕ್ತಾಕ್ಷರ ಆಗಿದೆ, ಕಗ್ಗೊಲೆ ಆಗಿದೆ, ಏನೇನು ಆಗ್ತಾ ಇದೆ ಅನ್ನುವಂಥ ನಾವು ಗಮನಿಸುವಾಗ ಒಂದು ಸಮಾಜ ಇವತ್ತಿಗೂ ಕೂಡ ಇವತ್ತು ಇನ್ನೂ ಒಂದು ನಾನು ಮಾತನ್ನು ಇಲ್ಲಿ ಉಲ್ಲೇಖಿಸೋಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಪತ್ರಿಕೆಯಲ್ಲಿ ಓದ್ತಾ ಇರುವಾಗ ಓಕೆ ಮೇಡಮ್, ನಾವು ಚರ್ಚೆಯನ್ನು ಮುಂದುವರಿಸೋಣ. ಆ ವೀಕ್ಷಕರೇ, ನಮ್ಮ ಚರ್ಚೆ ಮುಂದುವರಿತದೆ, ಅದಕ್ಕೆ ನಮ್ಮ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಗೌರಿ ಲಂಕೇಶ್ ಹೆಸರು ಮಾತ್ರ ಇವತ್ತು ನಮ್ಮ ಜೊತೆಗಿದೆ, ಅವರ ಬರವಣಿಗೆಗಳು ನಮ್ಮ ಜೊತೆಗಿವೆ, ಆದರೆ ದೈಹಿಕವಾಗಿ ಅವರು ನಮ್ಮ ಜೊತೆಗೆ ಈಗ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಸೈದ್ಧಾಂತಿಕವಾಗಿ ಸಾಕಷ್ಟು ವಿರೋಧಗಳನ್ನು ಕಟ್ಟಿಕೊಂಡಿದ್ದಂಥ ಗೌರಿ ಲಂಕೇಶ್ ಅವರ ಆದರ್ಶಗಳೇನು, ಅವರು ಬೆಳೆದು ಬಂದ ರೀತಿ ಯಾವುದು, ಪತ್ರಿಕೆಯನ್ನು ನಡೆಸ್ಕೊಂಡು ಬಂದ ಒಂದು ದಾರಿ ಯಾವುದು, ಇದ್ರ ಬಗ್ಗೆ ನಾವು ಇವತ್ತಿನ ಚರ್ಚೆ ಮಾಡ್ತಿದ್ದೇವೆ. ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಹಯವದನ ಮೂಡಸಗ್ರಿ ಮತ್ತು ಡಾಕ್ಟರ್ ಹಯವದನ ಮೂಡಸಗ್ರಿ ಮತ್ತು ನಿಕೇತನ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಇಬ್ಬರಿಗೂ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ತಾವು ಕಂಟಿನ್ಯೂ ಮಾಡಿ. ಏನು ಹೇಳ್ತಾ ಇದ್ರಿ, ಒಂದು ಗೌರಿ ಲಂಕೇಶ್ ಅವರ ಆದರ್ಶಗಳ ಬಗ್ಗೆ, ಮಹಿಳಾ ಮತ್ತು ಪುರುಷ ವಾದವನ್ನು ಸಮವಾಗಿ ಒಪ್ಪಿಕೊಂಡಿರೋದ್ರ ಬಗ್ಗೆ, SL ಭೈರಪ್ಪನವರ ಕಾದಂಬರಿಯನ್ನು ಯಾವ ಸಂದರ್ಭದಲ್ಲಿ ಅವರು ವಿರೋಧಿಸಿದ್ರು ಮತ್ತು ಯಾವ ಸಂದರ್ಭದಲ್ಲಿ ಅವರು ಒಪ್ಪಿಕೊಂಡ್ರು ಅನ್ನೋದ್ರ ಬಗ್ಗೆ ತಾವು ಚರ್ಚೆ ಮಾತಾಡ್ತಾ ಇದ್ರಿ. ಅಂದರೆ ಅವರು ಒಂದು ವ್ಯಕ್ತಿಯ ಬಗ್ಗೆ ಅವರು ಎಲ್ಲಿಯೂ ಕೂಡ ಅವರೀಗ ಸೈದ್ಧಾಂತಿಕತೆಯ ಬಗ್ಗೆ ನಾವು ಮಾತನಾಡುವಾಗ ಬಹಳ ಖಚಿತವಾಗಿದ್ದರು.
ಅವರು ಯಾವುದೇ ಸಂದರ್ಭದಲ್ಲಿ ನಾವು ಕೆಲವೊಮ್ಮೆ ಏನು ಮಾಡಿಬಿಡ್ತೇವೆ ಅಂತ ಹೇಳಿದರೆ, ಯಾವುದೇ ಒಂದು ವಸ್ತುವಿನ ಬಗ್ಗೆ, ಒಂದು ವಿಚಾರದ ಬಗ್ಗೆ ನಾವು ಅದರ ಬಗ್ಗೆ ಅದರ ಪರ ಮತ್ತು ವಿರೋಧವಾಗಿ ನಾವು ಎರಡೇ ರೀತಿಯಲ್ಲಿ ಆಲೋಚನೆ ಮಾಡುವಂಥದ್ದು. ಆದರೆ ನನಗೆ ಗೌರಿ ಲಂಕೇಶ್ ಅವರ ಬರಹಗಳಲ್ಲಿ ಅದನ್ನೊಂದು ಸಮತೋಲನವಾಗಿ ಬ್ಯಾಲೆನ್ಸ್ ಮಾಡಿ, ಈಗ ಅದಕ್ಕೆ ನಾನು ಪ್ರಸ್ತಾಪ ಮಾಡಿದ್ದೆ ಎಸ್ ಎಲ್ ಭೈರಪ್ಪನವರನ್ನು 1-2 ವರ್ಷದ ಆಚೆ ಅವರು ಕವಲು ಕಾದಂಬರಿಯಲ್ಲಿ ಅಲ್ಲಿ ಬಂದಂಥ ಬರಹದಲ್ಲಿ ಹೆಣ್ಮಕ್ಕಳನ್ನು ಬಹಳ ಅತ್ಯಂತ ಹೀನಾಯವಾಗಿ ಚಿತ್ರಣ ಮಾಡಿದ್ದಾರೆ ಎನ್ನುವಾಗ, ಸಮಾನತೆಗೆ ಪ್ರಜಾಪ್ರಭುತ್ವದ ಆಶಯಕ್ಕೆ ಧಕ್ಕೆ ಬರ್ತದೆ ಎನ್ನುವಾಗ ಸಾರಾಸಗಟಾಗಿ ವಿರೋಧಿಸಿದ್ದಾರೆ. ಎಸ್ ಎಲ್ ಭೈರಪ್ಪನವರ ಕಾದಂಬರಿಯ ಒಳಗೆ ಬರುವಂಥ ವಿವರಗಳನ್ನು, ಭೈರಪ್ಪನವರನ್ನಲ್ಲ. ಅದೇ ಅದನ್ನು ನಾವು ಎಲ್ಲಿ ನೋಡಬಹುದು ಹೇಳಿದ್ರೆ, ಅವರ ಇನ್ನೊಂದು ಕಾದಂಬರಿ ಬಂದಾಗ ಉತ್ತರಾಖಂಡ ಬಂದಾಗ, ಆ ಉತ್ತರಾಖಂಡದಲ್ಲಿ ಅವರು ಹೆಣ್ಣು ಮಕ್ಕಳ ಸೀತೆಯನ್ನು ಇಟ್ಟುಕೊಂಡು ಆ ಕಾದಂಬರಿಯ ಮೂಲಕ ನೋಡುವಂಥ ಕ್ರಮದ ಮೂಲಕ ಅಲ್ಲಿ ಭೈರಪ್ಪನವರ ನಿಲುವುಗಳನ್ನು, ವಿಚಾರಗಳನ್ನು ಒಪ್ಪಿಕೊಂಡು ಅದನ್ನು ಹೊಗಳ್ತಾರೆ. ಬಹುಶಃ ನನಗೆ ಗೌರಿ ಲಂಕೇಶ್ವರು ಈ ಕಾರಣಕ್ಕೆ ಬಹಳ ಅವರು ಪ್ರಬುದ್ಧವಾಗಿ ಕಾಣುವಂಥ ಚಿಂತಕಿಯಾಗಿ ಕಾಣಿಸಿಕೊಳ್ಳುವುದು. ಅದೇ ರೀತಿಯಲ್ಲಿ ನನಗೆ ಇನ್ನೊಂದು ಬಹಳ, ಇವತ್ತು ಬೆಳಿಗ್ಗೆ ನಾನು ನಟರಾಜ ಹುಳಿಯವರ ಯಾರೋ ಒಂದು ಇದರಲ್ಲಿ ಯಾರೋ ಅವರನ್ನು ಮೊನ್ನೆಷ್ಟೇ ನೋಡಿದಾಗ ಅವರು ಬರೀ ಗಾಂಧೀಜಿಯನ್ನು ಕಂಡ ಹಾಗೆ, ಅಂದರೆ ಬಹಳ ಕೃಶವಾದಂಥ ದೇಹ. ನನಗೆ ಇವತ್ತು ಅವರ ಇದನ್ನೆಲ್ಲ ನೋಡ್ತಾ ಇರಬೇಕಿದ್ರೆ ಒಂದು ಕಡೆಯಿಂದ ಅನಿಸ್ತಾ ಇರುವಂಥದ್ದು, ಗಾಂಧಿಯನ್ನು ಗುಂಡಿಟ್ಟು ಕೊಂದಂಥ ನಮ್ಮ ದೇಶ, ಅವರು ಹೋದಂಥ ದಾರಿ ಯಾವುದು? ಸತ್ಯ, ಅಹಿಂಸೆ, ಪ್ರೀತಿ, ಮನ ಪರಿವರ್ತನೆ. ಇವರು ಕೂಡ ಮಾಡ್ತಾ ಇದ್ದಂಥದ್ದು ಒಂದು ವಿದ್ಯಾರ್ಥಿಗಳ ಬಗ್ಗೆ ನಾವು ಅವರ ಸಂಚಿಕೆಗಳಲ್ಲಿ ಬಂದಂಥ ಬರಹಗಳ ಮೂಲಕ ದಲಿತರ ಪರವಾಗಿದ್ದಂತಹ, ವಿದ್ಯಾರ್ಥಿಗಳ ಪರವಾಗಿದ್ದಂಥ ಅವರ ನಿಲುವುಗಳು, ಮಹಿಳೆಯರ ಪರವಾಗಿ, ನೊಂದವರ ಪರವಾಗಿ ಅವರ ನಿಲುವುಗಳು, ಅವರನ್ನೆಲ್ಲ ಮುಖ್ಯವಾಹಿನಿಗೆ ತರುವಂಥದ್ದು, ಸಮಾನತೆಯ ಬಗ್ಗೆ ಕಾಣುವಂಥ ಕನಸುಗಳು, ಆ ಮನ ಪರಿವರ್ತನೆ. ನನಗೆ ಅವರ ಒಳಗಡೆ ಒಂದು ಪ್ರೀತಿಯ, ಒಂದು ಬೆಚ್ಚಗಿನ ಒಂದು ತಾಯಿ ಇದ್ದಾಳಂತ ಅನಿಸುವಂಥದ್ದು. ಆ ತಾಯಿಯನ್ನು ಒಂದು ಗುಬ್ಬಚ್ಚಿ ಅಂತ, ಒಂದು ಗಾಂಧಿ ಅಂತ ರೀತಿಯಲ್ಲಿ ಕಾಣುವಂಥ ಒಂದು ತಾಯಿ ಇವತ್ತು ನಮ್ಮ ಎದುರಿನಲ್ಲಿ ಅನಾಥವಾದಂಥ ರೀತಿಯಲ್ಲಿ ನೀವೇ ಬಿಂಬಿಸುವಂಥ ನಮ್ಮ ಈ ಅಕ್ಷರ ರಕ್ತಾಕ್ಷರ ಆಗಿ ಅವರಲ್ಲಿ ಅದನ್ನು ನಮ್ಮಂಥ ಯಾರಿಗೂ ಕೂಡ ಅದನ್ನು ನಾವು ಒಪ್ಪಿಕೊಳ್ಳಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಆಗುವಂಥದ್ದಲ್ಲ. ಮತ್ತು ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕಿದ್ರೂ ಕೂಡ ನನಗೆ ಒಂದು ಆರಂಭದಲ್ಲಿ ನನಗೆ ಮಾತನಾಡಲಿಕ್ಕೆ ಏನಿದೆ, ಯಾಕಂದರೆ ಮಾತನಾಡಿದರೆ ನಾವು ಸತ್ತು ಹೋಗ್ತೇನಾ ಆ ಒಂದು ಭಯ. ಇಲ್ಲಿ ಮಾತನ್ನು ನಾವು ಸತ್ಯವನ್ನು ಹೇಳುವವರಿಗೆ ದಿನಗಳಿಲ್ವಾ, ಅಥವಾ ಏನಂತ ನಾವು ಮಾತನಾಡಬೇಕು? ನಮ್ಮ ಒಟ್ಟಿಗೆ ನಾವು ನೋಡ್ತಾ ಇದ್ದಂಥ ನಮ್ಮ ಪ್ರಬುದ್ಧ ಚಿಂತನೆಗಳನ್ನು ಆ ಮೂಲಕ ಒಂದು ಮಾಧ್ಯಮವನ್ನು ರಕ್ತ ಅದಲ್ಲ, ಅದಕ್ಕಿಂತ ನಮ್ಮ ಪೆನ್ನು, ನೀವು ಗನ್ನು ಪೆನ್ನು ಅಂತ ಹೇಳುವಾಗ ಪೆನ್ನಿನ ಮಹತ್ವ, ಬರಹದ ಮಹತ್ವವನ್ನು ಸಾರಿ ಸಾರಿ ಹೇಳಿದ ಹೆಣ್ಣುಮಗಳು ದಿಟ್ಟೆಯಾಗಿ ಸ್ವತಂತ್ರವಾಗಿ ಲಂಕೇಶ್ವರ ಬಳಿಕ ಈಗ ಪತ್ರಿಕೆ ಎನ್ನುವಂಥದ್ದೇ ಉದ್ದಿಮೆಯಾಗಿ ಬೆಳೀತಾ ಇರುವಂಥ ಇವತ್ತಿನ ಸಂದರ್ಭದಲ್ಲಿ ಅದನ್ನು ಒಂದು ಸೈದ್ಧಾಂತಿಕವಾದಂಥ ಪ್ರಜಾಪ್ರಭುತ್ವದ ಆಶಯಗಳಿಗೆ ತಕ್ಕ ರೀತಿಯಲ್ಲಿ ಬಿಂಬಿಸಿ ಅದನ್ನು ಇವತ್ತು ಉದ್ದಿಮೆಯ ಸಂದರ್ಭದಲ್ಲೂ ಕೂಡ ಆ ಪತ್ರಿಕೆ ಎನ್ನುವಂಥದ್ದು ಅದು ನಿಜವಾಗಿಯೂ ಕೂಡ ಒಂದು ತನ್ನ ಪೆನ್ನಿನ ಮೂಲಕ ಒಂದು ಸಮಾನತೆಯನ್ನು, ಒಂದು ಸಮಾನತೆಯ ಮತ್ತು ನಮ್ಮ ಪ್ರಜಾಪ್ರಭುತ್ವದ ಆಶಯವನ್ನು ಸಮಾಜದಲ್ಲಿ ಬಿತ್ತಲಿಕ್ಕೆ ಸಾಧ್ಯ ಎನ್ನುವಂಥದ್ದನ್ನು ತೋರಿಸಿಕೊಟ್ಟಂಥ ಹೆಣ್ಮಕ್ಳಿಗೆ ಹೀಗೆ ಆಗ್ತಾ ಇದೆ ಅಲ್ವಾ? ಹಾಗೆ ನಾವು ಮಾತನಾಡಲಿಕ್ಕೆ ಏನಿದೆ? ನಮ್ಮ ಮಾತುಗಳು ಸೋತಿದ್ದೇವಾ? ನಮ್ಮ ಬರಹಕ್ಕೆ ಶಕ್ತಿ ಇಲ್ವಾ? ನಮ್ಮ ಈ ಎಲ್ಲ ಪ್ರಶ್ನೆಗಳ ನಡುವೆ ಆ ಗೊಂದಲವನ್ನು ಇಟ್ಟುಕೊಂಡೇ ಗೌರಿ ಲಂಕೇಶ್ನ ಬಗ್ಗೆ ಒಳಗಿನಿಂದ ಗೌರಿ ಲಂಕೇಶ್ ಅಮರ್ ರಹೇ ಹೇಳುವಂಥದ್ದು ಇರ್ಬೋದು. ಗೌರಿ ಲಂಕೇಶ್ ಅವರು ಸತ್ತಿಲ್ಲ, ಅವರ ದೇಹ ಸತ್ತಿರ್ಬೋದು, ಆದರೆ ಅವರು ಆ ಪ್ರಬುದ್ಧ ಚಿಂತನೆಗಳು ಅದು ಖಂಡಿತವಾಗಿಯೂ ಕೂಡ ಇವತ್ತು ವಿದ್ಯಾರ್ಥಿಗಳಲ್ಲಿ, ನಮ್ಮಂಥ ಅಧ್ಯಾಪಕರಲ್ಲಿ ಯಾರೆಲ್ಲ ಸಮಾನತೆಯ ಇದರ ಕನಸುಗಳನ್ನು ಕಾಣ್ತಾ ಇದ್ದಾರೆಯೋ ಆ ಧೈರ್ಯ ಎನ್ನುವಂಥದ್ದಿದೆ ಅಲ್ವಾ? ಆ ಒಂದು ಆಳದ ನೋವು ಯಾವುದು ಕೇಳಿದರೆ ಆ ಧೈರ್ಯ 55 ವರ್ಷದಲ್ಲಿ ಇನ್ನೆಷ್ಟೋ ಚಿಂತನೆಗಳನ್ನು ಮತ್ತು ಯಾವ್ಯಾವ ವಿಚಾರಗಳ ಬಗ್ಗೆ ಒಂದೇ ನೋಟದಲ್ಲಿ ಅಲ್ಲ, ಬೇರೆ ಬೇರೆ ನೋಟದಲ್ಲಿ ನೋಡುವಾಗ ನಾವು ಆಲೋಚನೆ ಮಾಡುವಂತಹ, ನಮ್ಮ ಆಲೋಚನೆಗಳನ್ನು ವಿಸ್ತರಿಸುವಂಥ ಒಂದು ಪ್ರಬುದ್ಧ ಹೆಣ್ಣುಮಗಳು ಇವತ್ತು ನಮ್ಮ ನಡುವೆ ಇಲ್ಲ ಎನ್ನುವಂಥ ನೋವು ಅದು ನಮ್ಮನ್ನು ಕಾಡ್ತಾ ಇದೆ. ಬಹುಶಃ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವುದು ಕೂಡ ಅವತ್ತಿನ ಶ್ರವಣ ಬೆಳಗೊಳದಲ್ಲಿ ನೋಡಿದ ಗೌರಿ ಇರ್ಬೋದು, ಇವತ್ತು ನನ್ನ ಎದುರಿಗೆ ನಮ್ಮನ್ನೆಲ್ಲರನ್ನು ಒಂದು ರೀತಿಯಲ್ಲಿ ಬಿಟ್ಟು ಹೋದಾಗ ನಾನು ಇವತ್ತು ಪೇಪರ್ನಲ್ಲಿ ಓದ್ತಾ ಇದ್ದೆ, ಕೆಲವರೆಲ್ಲ ನುಡಿಗಳನ್ನು ನೋಡುವಾಗ ಕೆಲವರಿಗೆ ಮಾತನಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಹೇಳಿದ್ರೆ ಅದನ್ನು ಒಪ್ಪಿಕೊಳ್ಳಿಕ್ಕೆ ಇಲ್ಲ, ಆ ಚಿತ್ರಗಳೆಲ್ಲ ಸತ್ಯ ಅಲ್ಲ ಅಂತ ಹೇಳುವಂತ ರೀತಿಯದ್ದು. ಖಂಡಿತವಾಗಿ ಸರ್, ಈಗ ಇವರು ಮೇಡಮ್ ಒಂದು ಮಾತು ಹೇಳಿದರು, ಒಂದು ಸೈದ್ಧಾಂತಿಕ ನಿಲುವಿನ ಮೇಲೆ ಅವರು ಪತ್ರಿಕೆಯನ್ನು ಮುನ್ನಡೆಸ್ಕೊಂಡು ಹೋದರು, ಅದನ್ನು ಉದ್ಯಮವಾಗಿ ಬೆಳೆಸಲಿಲ್ಲ. ಹೇಗೆ ಸಾಧ್ಯ ಆಯಿತು ಅಂತ? ಈಗ ಒಂದು ರಾಷ್ಟ್ರ ಮಟ್ಟದ ಒಂದು ಹೆಸರು ಮಾಡಿದಂಥ ಒಂದು ಪತ್ರಿಕೆಯನ್ನು ಉದ್ಯಮೇತರಾಗಿ ಅವರು ಒಂದು ಸೈದ್ಧಾಂತಿಕ ನಿಲುವುಗಳಲ್ಲಿ ಬೆಳೆಸಲಿಕ್ಕೆ ಹೇಗೆ ಸಾಧ್ಯ? ಅದು ಮುಖ್ಯ ಹೇಗೆ ಅಂದರೆ, ಲಂಕೇಶ್ರಲ್ಲೇ ಒಂದು ತಾತ್ವಿಕ ನೆಲೆಗಟ್ಟಿತ್ತು. ಲಂಕೇಶ್ ವಾಸ್ ಅಬ್ಸಲ್ಯೂಟ್ಲಿ ಸೆಕ್ಯುಲರ್. ಯಾರು ಹೇಳಿದಾಗ ಲಂಕೇಶ್ರು ಏನು ಬೇಕಾದ್ರೆ ಬೈರಿ, ಆದರೆ ಅವರ ಜಾತಿ ನಿಲುವನ್ನು ಯಾರು ಪ್ರಶ್ನೆ ಮಾಡ್ತಿರಲಿಲ್ಲ. ಆನಂತರ ಇವರು ಇಲ್ಲಿ ಬಂದರು. ನನಗೆ ನೀವು ಹೇಳಿದಾಗ ಅನಿಸ್ದಂಗೆ ನಾನು ಗೌರಿಯನ್ನು ಭಾಳ ಹತ್ತಿರದಿಂದ ನೋಡಿದ್ದೇನೆ.
ಅವರು ಒಳ್ಳೆಯ ಭಾಷಣಕಾರ ಆಗಿರಲಿಲ್ಲ ಆಯ್ತು, ಅವರು ಚೆನ್ನಾಗಿ ಮಾತಾಡ್ತಿರ್ಲಿಲ್ಲ. ಆದರೆ ಅವರ ಕನ್ಸರ್ನ್ ಇದೆಯಲ್ಲ, ಕಾಳಜಿ ಇದೆಯಲ್ಲ, ಅದು ಎಲ್ರಿಗೂ ಅರ್ಥ ಆಗ್ತಿತ್ತು. ನಮ್ಮಲ್ಲಿ ಏನೋ ಭಾಷಣ ಆಗ್ತಾ ಇದ್ರೆ ಒಂದು 2 ಮಾತಾಡ್ತಿದ್ರು ಅವರು ಅಷ್ಟೇ. ಆ 2 ಮಾತು ಎಲ್ಲ ಹೃದಯವನ್ನು ತಟ್ತಿತ್ತು. ನಂಗೆ ಅನ್ಸೋದು ಈ ಪ್ರಶ್ನೆಗಳಿಗೆ ಸೈದ್ಧಾಂತಿಕ ಅಲ್ಲ, ಅವರಲ್ಲಿ ಒಂದು ಮೂಲಭೂತವಾದ ಒಂದು ಪ್ರೀತಿ ಇತ್ತು, ಸರ್ವ ಜೀವಗಳ ಬಗ್ಗೆ ಕಾರುಣ್ಯ ಇತ್ತು ಅವರಿಗೆ, ಆಯಿತಾ, ಕರುಣೆ ಇತ್ತು ಅವರಿಗೆ. ಅದರಿಂದಾಗಿ ಅವರು ಲಂಕೇಶ್ ತೀರಿ ಹೋದಾಗ ಇವರು ಇಲ್ಲಿ ಬರಬೇಕಾಯಿತು. ತಮ್ಮ ಮತ್ತು ಅಕ್ಕನ ನಡುವೆ ಸ್ವಲ್ಪ ವಿವಾದ ಆಯಿತು, ಮತ್ತು ಅದು 2 ವಿಭಾಗ ಆಯಿತು. ಗೌರಿ ಲಂಕೇಶ್ ಅಂತ ಶುರು ಮಾಡಿದರು ತನ್ನ ಹೆಸರಿನಲ್ಲಿ. ಅದಾಗಲೇ ಅವರು ಸಾಧಾರಣವಾಗಿ ಬೇರೆ ಬೇರೆ ಚಳವಳಿಗಳನ್ನು ಬೆಂಬಲಿಸ್ತಾ ಇದ್ರು, ಅವರು ಹೋಗ್ತಾ ಇದ್ರು. ಮತ್ತು ನಂಗೆ ಅನಿಸೋದು ಅವರೊಂದು ಪತ್ರಕರ್ತೆಯಾಗಿ ಏನು ಮಾಡಿದ್ರು ಅಂದರೆ, ಇಲ್ಲಿರುವಂತಹ ಎಲ್ಲ ಪ್ರಗತಿಪರ ಚಳವಳಿಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ್ರು. ಪ್ರಾರಂಭದಲ್ಲಿ ಅವರು ನಂಗೆ ಅನಿಸೋ ತುಂಬ ಇಗ್ನೋರೆಂಟ್ ಆಗಿದ್ರು, ಏನು ಗೊತ್ತಿರಲಿಲ್ಲ ಅವರು. ಆದರೆ ಬರ್ತಾ ಬರ್ತಾ ಏನಾಯಿತು ಅಂದರೆ ನೋಡಿ, ಕೋಮು ಸೌಹಾರ್ದ ವೇದಿಕೆ, ಇಲ್ಲಿಗ ನಮ್ಮ ಚಿಕ್ಕಮಗಳೂರಿನಲ್ಲಿ ಬಾಬಾ ಬುಡನ್ಗಿರಿಯ ಚಳವಳಿ ಆಯಿತು. ಈಗಲೂ ನೆನಪಿದೆ ನನಗೆ, ಬಾಬಾ ಬುಡನ್ಗಿರಿ ಚಳವಳಿ ಆದಾಗ ನಮ್ಮನ್ನೆಲ್ಲ ಜೈಲಿಗೆ ಹಾಕಿದ್ರು, ಅಲ್ಲಿ ದೊಡ್ಡ ಜೈಲಲ್ಲಿ ಹಾಕಿದರು. ಇವರು ಅಲ್ಲಿ ರಾತ್ರಿ ಚಳಿ ಆಗ್ತಾ ಉಂಟು, ಅಲ್ಲಿ ಇದ್ಕೊಂಡು ಮೊಬೈಲ್ ಹಿಡ್ಕೊಂಡು ತಮ್ಮ ಕೆಲಸದವರಿಗೆ ಎಡಿಟೋರಲ್ಲಿ ಇದು ಮಾಡ್ತಾಯಿದ್ರು, ಡಿಕ್ಟೇಟ್ ಮಾಡ್ತಿದ್ರು, ಇದನ್ನು ಇವತ್ತು ಬರೀ ಹೀಗೆ ಬರೀ ಅಂತೇಳಿ. ಸೊ ಅವರು ಯಾವುದೇ ವ್ಯಕ್ತಿ ಪರಿಪಕ್ವವಾಗದೆ ಆಗಂದರೆ ನಿಜವಾದ ಜೀವನದಲ್ಲಿ ತೊಡಗಿಸಿಕೊಂಡಾಗ ನೋಡಿ, ಅವರು ಹಲವು ಚಳವಳಿಗಳಲ್ಲಿ ಸೇರಿದ್ದಾರೆ. ಯಾವ ಚಳವಳಿ? ಪ್ರಗತಿಪರ ಚಳವಳಿ. ಅದು ಬಾಬಾ ಬುಡನ್ಗಿರಿ ಚಳವಳಿ ಇರ್ಬೋದು, ಅಥವಾ ಹಿಂದೂ ಮುಸ್ಲಿಂ ಗಲಾಟೆ ಆದಾಗ ಅವರ ನಡುವೆ ಶಾಂತಿಯನ್ನು ಮಾಡಬೇಕೆನ್ನುವಂಥದ್ದಾಗ್ಬೋದು. ಇತ್ತೀಚೆಗೆ ವಸತಿ ನಮ್ಮ ಹಕ್ಕು ಅಥವಾ ಭೂಮಿ ನಮ್ಮ ಹಕ್ಕು ಅಂತ ದಲಿತರೆಲ್ಲ ಹೋರಾಟ ಮಾಡಿದ, ಅದರಲ್ಲಿ ತೊಡಗಿಸಿಕೊಂಡ್ರು. ಒಂದಲ್ಲಿ ಎಲ್ಲ ರೀತಿಯ ಪ್ರಗತಿಪರ ಚಳವಳಿ ತನ್ನನ್ನು ತೊಡಗಿಸಿಕೊಂಡ್ರು. ಯಾಕೆ ಅಂತ ಪ್ರಶ್ನೆ ಕೇಳ್ಬೋದು. ನನಗೆ ಕೇಳ್ತಾರೆ, ಸರ್ ಎಲ್ರಿಗಿರುವಾಗ ನಿಮ್ಗೆ ಯಾಕೆ ಅಧಿಕ ಪ್ರಸಂಗ, ನೀವು ಸುಮ್ಮನೆ ಇರ್ಬೋದಲ್ಲ ಅಂತ. ಕರೆಕ್ಟ್. ನಮಗೆ ಮುಖ್ಯವಾಗಿರೋದೇನು ಅಂದರೆ, ನಾನು ನನ್ನ ವಿದ್ಯಾರ್ಥಿಗಳು ಇವರನ್ನಲ್ಲಿ ಯೋಚನೆ ಮಾಡಿದೆ, ಸರ್ ಎಲ್ಲರೂ ಸರಿ ಇದ್ದಾರೆ, ಒಂದು ಊರಿಗೊಂದು ದಾರಿ ಆದರೆ ಪೌರನಿಗೊಂದು ದಾರಿ ಅಂತ. ಹಾಗಲ್ಲಪ್ಪ, ಅದು ಎಡಬಲ ಅಂತ ಯೋಚನೆ ಮಾಡಬೇಡಿ ನೀವು. ನಮ್ಗೆ ಅನಿಸ್ತಾ ಇರುತ್ತೆ, ಒಬ್ಬ ದಲಿತ ಇರ್ತಾನೆ, ದೇವಸ್ಥಾನಕ್ಕೆ ಬರಬೇಡ ಅಂತ ಹೊರ ದೂಡಿದರೆ ಕನಕದಾಸನೇ ಆದಾಗ ಅವಮಾನ ಆಗೋದಿಲ್ವಾ? ಅಥವಾ ಒಬ್ಬೊಬ್ಬ ಮುಸ್ಲಿಂ ಇರ್ತಾನೆ, ನಮ್ಮ ಥರನೇ ಅವ ಭಾಳ ಕಷ್ಟ ಬೀಡಿ ಕಟ್ಕೊಂಡು ಏನೋ ಬದುಕ್ತಾ ಇರ್ತಾನೆ, ನೀನು ಮುಸ್ಲಿಂ, ಪಾಕಿಸ್ತಾನಕ್ಕೆ ಬಂದರೆ ಬೇಜಾರಾಗೋದಿಲ್ವಾ? ಇದೇ ಒಂದು ಸಣ್ಣ ಸಣ್ಣ ಮಾನವೀಯ ನೆಲೆಗಳಲ್ಲೇ ಆಗ್ತಾ ಹೋಗುತ್ತೆ. ಗೌರಿ ಬೆಳೆದೋದು ಯಾವಾಗ ಅಂದರೆ, ನೋಡಿ, ನಮ್ಮ ಬೇರೆ ಬೇರೆ ಸಂಘಟನೆಗಳಲ್ಲಿ ಅವರು ಇದ್ದರು. ಆ ಸಂಘಟನೆ ಎಲ್ಲ ಕಾರ್ಯಕರ್ತರಲ್ಲಿ ಅವರು ಒಂದಾಗಿದ್ದರು. ಇವತ್ತು ನೋಡಿ, ನೀವು ಇಡೀ ಕರ್ನಾಟಕದಾದ್ಯಂತ ಪ್ರೋಗ್ರಾಮ್ ಆಗ್ತಾ ಇದೆ. ಈಗ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ಯಾಕೆ ಅಳ್ತಾ ಇದ್ದಾರೆ ಅಂದರೆ, ನಮ್ಮ ಲೀಡರ್ ಅವ್ರು ಹೇಳ್ತಿದ್ರು ಗೌರಿ ಸತ್ತೋಗ್ಲಿಲ್ಲ, ಬದುಕಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವರು ಹೃತ್ಪೂರ್ವಕವಾಗಿ ಉಮ್ಮಳಿಸಿ ಅಳ್ತಾ ಇದ್ದಾರೆ ಅವರು. ಯಾಕಂದರೆ ಅವರಿಂದ ಅವರಿಂದ ಇವರು ಕಲ್ತರು, ಗೌರಿ ಅವರಿಗೆ ಕೊಟ್ಟರು. ಅವರು ನಮ್ಗೆ ಯಾವತ್ತೂ ಅನಿಸೋದು, ದೊರೆಸ್ವಾಮಿ ಜೊತೆಗೆ ಅವರು ಮಾತಾಡ್ತಾ ಇರುವಾಗ, ದೊರೆಸ್ವಾಮಿ ಅಂತ 95-96 ವರ್ಷದ ವ್ಯಕ್ತಿ ಜೊತೆಗೆ ಇವರು ಮಗುವಿನ ಥರ ಹೀಗೆ ಮಾಡ್ಕೊಂಡು ಮಾತಾಡ್ತಾ ಇರೋದು. ಅವರಿಗೆ ಸ್ವಲ್ಪ ತುಂಬ ವಿನಯದಲ್ಲಿ ಇದ್ರಾಯ್ತು. ಅವರು ತುಂಬ ಕಷ್ಟ ಇರಲಿಲ್ಲ. ನಂಗೆ ಇವರನ್ನು ಯೋಚನೆ ಮಾಡ್ತಾ ಇರುವಾಗ ನಂಗೆ ಅನಿಸೋದು, ನಮ್ಮ ಮ್ಯಾಕ್ಸಿಮ್ ಗಾರ್ಕಿಯ ತಾಯಿ ಅಂತ ಒಂದು ಕಾದಂಬರಿ ಇದೆ, ರಕ್ತಾಕ್ಷರ ಅಂತ ಹೇಳೋ ನೆನಪಾಗುತ್ತೆ ನನಗೆ. ತಾಯಿಗೆ ನಿಜಕ್ಕೂ ಅವಳಿಗೆ ಅಕ್ಷರನೂ ಬರ್ತಿರಲಿಲ್ಲ, ಏನೂ ಬರ್ತಿರಲಿಲ್ಲ. ನಿಮ್ಗೆ ಗೊತ್ತಲ್ಲ, ಗಾರ್ಕಿದ್ದು ತಾಯಿ ಮದರ್ ಅಂತ. ಅವಳಿಗೆ ಹೇಗೆ ಈ ಪ್ರಗತಿಪರ ಚಿಂತನೆ ಬಂತು ಅಂದರೆ, ಕಾರ್ಮಿಕರ ಹೋರಾಟ, ಅಲ್ಲಿಯ ಹಸಿವು, ಅವರ ನೋವಿನಿಂದಾಗಿ ನಿಧಾನಕ್ಕೆ ಅವಳೊಬ್ಬಳು ಲೀಡರ್ ಆಗಿ ಬರ್ತಾ ಹೋದ್ಲು ಅವಳು. ಆದ್ದರಿಂದಾಗಿ ಅವರಲ್ಲಿ ಆಗುವಾಗ ಆ ಬಿಳಿ ಇದರಲ್ಲಿ ಒಂದು ಕೆಂಪು, ನೀವು ಹೇಳಿದ್ರಲ್ಲ ಕೆಂಪು ಬಂತು ಅಂತ. ಇಲ್ಲೂ ಹಾಗೆ ಗೌರಿ ಏನು ಮಾಡಿದ್ದು ಅಂದರೆ, ಈ ಚಳವಳಿಗಳಲ್ಲಿ ಹೋರಾಡ್ತಾ ಜನರ ಹತ್ರ ಬರ್ತಾ ಹೋದ್ರು ಅವರು. ನನಗೆ ನಿಜಕ್ಕೂ 55ನೇ ವರ್ಷಕ್ಕೆ ಸತ್ತು ಹೋದ್ರು. ನನಗೆ ಇದಕ್ಕೂ ಬೇಸರ ಆಗ್ತಾಯಿದೆ, ಅವರು ಒಳ್ಳೆ ಲೀಡರ್ ಆಗಿ ರೂಪುಗೊಳ್ತಾ ಇದ್ರು. ಅವರು ತಾಯಿ ಅಂತ ಹೇಳಿದರು. ಅವರು ಆ ಜಗ್ನೇಶ್ ಮೇವಾನಿ ಬಂದಿದ್ದರು, ಅಥವಾ ಕನ್ನಯ್ಯ ಕುಮಾರ್ ಬಂದಿದ್ದ, ಅಥವಾ ಇವ್ರು ಬಂದಾಗ ಅವ್ರು ಹೇಳ್ತಿದ್ರು, ಅವರೆಲ್ಲ ನನ್ನ ಮಕ್ಕಳ ಹಾಗೆ ಅಂತ. ಅವರಿಗೆ ಸ್ವಂತ ಮಕ್ಕಳಿಲ್ಲ, ನನ್ನ ಮಕ್ಕಳ ಹಾಗೆ ಅಂತ. ನನಗೆ ಭಾಳ ಬೇಸರ ಅಂದರೆ, ಮತ್ತೆ ಹೇಳಬೇಕು, ಬಲಪಂಥೀಯ ಹಾಗೆಲ್ಲ ಹೇಳೋದಿಲ್ಲ ನಾನು, ಕೆಲವು ಮಕ್ಕಳು ದಾರಿ ತಪ್ಪಿದ ಮಕ್ಕಳಿದ್ದಾರೆ, ಎಲ್ಲದರಲ್ಲೂ ಕೆಟ್ಟ ಮಾತಾಡೋದು. ಅವ್ರು ಹೇಳ್ತಾರೆ ನಿಮ್ಗೆ ಎಷ್ಟು ಗಂಡಂದಿರು ಅಂತ. ನಂಗೆ ಅದು ಕೇಳುವಾಗ ಹೊಟ್ಟೆ ಇದಾಯಿತು. ಯಾಕಂದರೆ ನನ್ನ ಪ್ರೀತಿಯ ಗೌರಿಗೆ ನಿಂಗೆ ಎಷ್ಟು ಗಂಡಂದಿರು ಅಂತ ಹೇಳಿದರೆ ಎಷ್ಟು ಬೇಸರ ಆಗ್ಬೋದು. ಅವರು ಅದೆಲ್ಲ ಮಕ್ಕಳನ್ನು, ನನಗೆ ಜಿಗ್ನೇಶ್ ಮೇವಾನ್ ನನ್ನ ಮಗ, ಕನ್ನಯ್ಯ ಕುಮಾರ್ ನನ್ನ ಮಗ ಅಂತ ಹೇಳ್ತಿದ್ರು ಆಯಿತು. ಅವರು ತುಂಬ ಮಾತೃ ಹೃದಯದ ಹೆಂಗಸು. ಇವತ್ತು ನಂಗೆ ಅನಿಸೋದು, ನಮಗೆ ಈ ಚಳವಳಿಗಳಲ್ಲಿ ತಾಯಂದ್ರೆ ಬೇಕಾಗುತ್ತೆ, ನಮಗೆ ತಾಯ್ತನದ ಬೇಕಾಗುತ್ತೆ. ಗಾಂಧೀಜಿಯಲ್ಲಿ ಆ ತಾಯ್ತನ ಇತ್ತಂತೆ ಅಲ್ವಾ? ಅಥವಾ ಮದರ್ ತೆರೆಸಾನಲ್ಲಿ ತಾಯ್ತನ ಇತ್ತು. ಮದರ್ ತೆರೆಸಾ ಬರುವ ರೋಗಿಗಳಲ್ಲಿ ನೀನು ಮುಸ್ಲಿಮ, ಕ್ರಿಶ್ಚಿಯನ್, ಹಿಂದೂ ಅಂತೇನು ಹೇಳ್ತಿರ್ಲಿಲ್ಲ, ರೋಗಿ ಅಂತ ಮಾತ್ರ ಹೇಳ್ತಾಯಿದ್ರು. ನನಗನ್ಸೋದು ಮಹಾ ಮಾನವತೀಯತೆಯಾಗಿ ರೂಪುಗೊಳ್ತಾ ಇದ್ರು. ನೀವು ಪ್ರಶ್ನೆ ಕೇಳಿದ ಏನಂದರೆ, ಅವ್ರು ದೊಡ್ಡ ಲೀಡರ್ ಆಗ್ತಾ ಇದ್ರು ಆಯಿತಾ, ಆಗಿರಲಿಲ್ಲ, ಆಗ್ತಾಯಿದ್ರು. ಅವರು ಅದೇ ಗಾಂಧೀಜಿ ಬಗ್ಗೆ ಹೇಳ್ತಾರೆ. ಗಾಂಧೀಜಿ ಒಂದು ಸ್ಪೀಕರೇ ಅಲ್ಲ, ಮಾತಾಡುವಾಗ ನೆಹರು ವಾಸ್ ಎ ಗ್ರೇಟ್ ಸ್ಪೀಕರ್, ನಾಟ್ ಗಾಂಧಿ. ಆದರೆ ಅವರ ಒಳಗಿನ ಆ ಪ್ರೀತಿ ಇದೆಯಲ್ಲ, ಕರುಣೆ ಇದೆಯಲ್ಲ, ಅದು ಜನರನ್ನು ತಡ್ತಿತ್ತು. ಅವರು ತಡ್ತಿದ್ರು. ಅವರು ಸ್ವಲ್ಪ ತಡವಳಿಸ್ತಾ ಮಾತಾಡ್ತಾ ಇದ್ರು. ಆದರೆ ಜನರಿಗೆ ಕೂಡಲೇ ಗೊತ್ತಾಗುತ್ತೆ ಆಯ್ತಾ, ಮಾತಿನ ಮೂಲಕ ಅಲ್ಲ, ನಿಮ್ಮ ನಾನ್ ವರ್ಬಲ್ ಕಮ್ಯುನಿಕೇಷನ್ ಮೂಲಕ. ಸೊ ನನಗೆ ಇವತ್ತು ಅನಿಸೋದು, ಯಾರು ಕೊಂದರೂ ಏನೋ ಗೊತ್ತಿಲ್ಲ, ಗೌರಿಯನ್ನು ಕೊಲ್ಲುವುದರ ಮೂಲಕ ಒಂದು ತಾಯಿಯನ್ನು ಕರ್ನಾಟಕ ತಿಳ್ಕೊಂಡ್ಬಿಡ್ತು. ತಾಯಿಯ ಹೃದಯದ ಒಂದು ಹೆಣ್ಣನ್ನು, ಅವರ ಮೂಲಕ ಬಲಪಂಥೀಯ ಎಲಪಂಥೀಯ ಎಲ್ರಿಗೂ ಒಳ್ಳೇದಾಗ್ತಿತ್ತು. ನಾನು ಆ
ಪೊಲೀಸರ ಹತ್ರ ಹೇಳ್ತಿದ್ದ ನಾವು ಮಾತಾಡ್ತಿರುವಾಗ. ಹಾಗೆ ವಿರುದ್ಧ ಏನಿಲ್ಲ ನಾವು ಆಗುವಾಗ. ಅವರೊಂದು ಮಾತು ಹೇಳಿದ್ರು, ಆ್ಯಕ್ಚುಲಿ ಪೊಲೀಸರು ಅಂತ ಹೇಳ್ತಿರಲ್ಲ ನೀವು, ಪೊಲೀಸರು ಯಾರು? ನಮ್ಮ ಕರ್ನಾಟಕದವರಲ್ಲ. ಇಲ್ಲಿ ನೀವು ನಕ್ಸಲರು ಪೊಲೀಸರನ್ನ ಕೊಲ್ಲೋದು, ಪೊಲೀಸ್ ನಕ್ಸಲನ್ನ ಕೊಲ್ಲೋದು ಬೇಡ. ನಾವು ಶಾಂತಿಯ ದಾರಿಯಲ್ಲಿ ಮಾಡೋಣ. ಮತ್ತು ಒಂದು ಮಾತನ್ನು ಮತ್ತೆ ಹೇಳೋಕೆ, ಅವರು ಸಮಾನತೆಯ ಪರ. ಸಮಾನತೆ ಒಂದು ಆದರ್ಶ ನಮಗೆ, ಈಕ್ವಾಲಿಟಿ, ಲಿಬರ್ಟಿ, ಫ್ರಾಟರ್ನಿಟಿ. ನಾನು ಆಗಲೇ ಹೇಳಿದ ಹಾಗೆ ಅಸಮಾನತೆ ಒಂದು ದೊಡ್ಡ ಹಿಂಸೆ. ಕೊಲ್ಲುವುದು ಮಾತ್ರ ಹಿಂಸೆ ಅಲ್ಲ, ಅಸಮಾನತೆ ಒಂದು ಹಿಂಸೆ ಆಯಿತಾ. ಒಂದು ಹೆಣ್ಣನ್ನು ನೀವು ಗೊತ್ತಲ್ಲ ಹಿಂದಿನ ಕಾಲದಲ್ಲಿ ಹೇಗೆ ತಲೆ ಬೋಳಿಸಿ ವಿಧವೆ ಮಾಡ್ತಿದ್ರು, ಅದು ಹಿಂಸೆ ಅಲ್ವಾ? ಅಥವಾ ಒಬ್ಬ ಊಟಕ್ಕೆ ಕೂತ್ಕೊಂಡಿರುವಾಗ ನೀನು ನಮ್ಮ ಬ್ರಾಹ್ಮಣರೆಲ್ಲ ತೆಗೆದು ಅವರನ್ನು ಆ ಕಡೆ ಕಳಿಸಿದ್ರು, ಅದು ಹಿಂಸೆ ಅಲ್ವಾ? ಅವರ ಹೃದಯಕ್ಕೆ ಎಷ್ಟು ನೋವಾಗ್ಬೋದು ಅಂತ. ಅಥವಾ ಮುಸ್ಲಿಮು, ಒಬ್ಬ ಮುಸ್ಲಿಮ್ ಕೆಟ್ಟವ ಎನ್ನುವಂಥದ್ದು ಅದೆಲ್ಲ. ಇನ್ನೊಂದು ಮಾತನ್ನು ನಾನು ಈಗಲೇ ಹೇಳಲೇಬೇಕು. ಅವರ ಲ್ಯಾಂಗ್ವೇಜ್ ನಾನೊಂದು ಸತಿ ಹೇಳಿದೆ. ಸೊ ವೈ ಡು ಯು ಮೇಕ್ ಯೂಸ್ ಆಫ್ ಒಫೆನ್ಸಿವ್ ಲ್ಯಾಂಗ್ವೇಜ್, ವೈ ಡೋಂಟ್ ಯು ಯೂಸ್ ಡಿಫೆನ್ಸಿವ್ ಲ್ಯಾಂಗ್ವೇಜ್ ಅಂತ. ಯಾವತ್ತು ಸ್ವಲ್ಪ ರಕ್ಷಣಾತ್ಮಕವಾಗಿ ಆಟ ಆಡಬೇಕು. ಅವ್ರು ಹೇಳಿದ ಹೌದು ನಂಗೆ ಗೊತ್ತದು ಒಫೆನ್ಸಿವ್ ಆಗಿ. ನಾನು ಭಾಳ ನೋಡಿ, ಅವ್ರು ಹೇಳಿದಾಗೆ ನಾವು ಈಗ ಜಾಗ್ರತೆಯಲ್ಲಿದ್ದೇವೆ. ಯಾವ ಮಾತು ಎಲ್ಲಿಗೆ ಹೋಗಿ ಯಾರು ನಮ್ಮ ಬಗ್ಗೆ ಏನು ಮಾತಾಡ್ತಾರೆ ಅನ್ನೋ ಭಯದಲ್ಲಿ. ನಮಗೂ ಅವ್ರ ಬಗ್ಗೆ ಕಾಳಜಿ ಇತ್ತು. ಒಂದು ಸ್ವಲ್ಪ ಇತ್ತೀಚೆಗೆ ನಿಮ್ಗೆ ಗೊತ್ತಲ್ಲ, ಅವ್ರ ಮೇಲೆ ಒಂದು ಕೇಸಲ್ಲಾಗಿತ್ತು. ಅವ್ರು ಹೇಳಿದರು, ಅದು ಹೌದು ನೀನು ನನಗೆ ಹೇಳ್ತಿದ್ದೀಯ ಹೌದು, ಆದರೆ ನನ್ನನ್ನು ದೂರುವವರು ಎಂಥ ಕೆಟ್ಟ ಮಾತನ್ನು ಆಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಲ್ಲ, ಈ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರಬೇಕು. ಅದನ್ನು ನೋಡಿದಾಗ ಇವರು ಆಡಿದ ಮಾತುಗಳು ಬಹಳ ಕಡಿಮೆ ಆ್ಯಕ್ಚುಲಿ, ಕೆಲವು ಮಾಡ್ತಾ ಹೇಳ್ತಿದ್ರು. ಆದ್ದರಿಂದಾಗಿ ಅವರ ಕಾಳಜಿ ಇದ್ದದ್ದು ಯಾರನ್ನೂ ಬೈಬೇಕು ಅಂತೆಲ್ಲ, ಹೊಡಿಬೇಕು ಅಂತೆಲ್ಲ ಏನಲ್ಲ, ಒಂದು ಒಳ್ಳೆಯ ಸಮಾಜ ಸೃಷ್ಟಿಯಾಗಬೇಕು ಅಂತ ಇರುವಂಥದ್ದು. ಅದರಿಂದಾಗಿ ಅಂಥ ಒಳ್ಳೆಯ ಸಮಾಜದ ಕನಸು ಕಂಡಂತಹ ನಮ್ಮ ತಾಯಿ ಮದರ್ ಗೌರಿ ಹೋದರು ಅಂತ ನಮಗೆಲ್ಲ ತುಂಬ ಬೇಸರ ಆಗಿತ್ತು. ತುಂಬ ಖಂಡಿತವಾಗಿ ಸರ್. ಈಗ ನನಗೆ ಇನ್ನೊಂದು ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಸರ್ ನಿಮ್ಮ ಕಡೆಯಿಂದ. ಈ ಲಂಕೇಶ್ ಪತ್ರಿಕೆಯನ್ನು ಇವರು ಮುಂದುವರಿಸ್ಕೊಂಡ್ಬಂದರು. ಹೌದು. ಅದೊಂದು ಹೇಗೆ ಸಾಧ್ಯ ಆಯಿತು? ಈಗ ಚಳುವಳಿಯಲ್ಲಿ ಭಾಗವಹಿಸಿದ್ರು ಅವರು, ಒಂದು ಹಂತಕ್ಕೆ ಅವರಿಗೆ ಗೊತ್ತಿಲ್ಲದೆ ಅವರೊಂದು ಲೀಡರ್ ಆದರು. ನಾವು ಜನ ಅದನ್ನು ಲೀಡರ್ ಅಂತ ಒಪ್ಪಿಕೊಂಡ್ರು. ಇನ್ನೊಬ್ಬರು ಅದೊಂದು ವಿಲನ್ ಥರ ನೋಡಿದರು. ಅದರ ಮಧ್ಯದಲ್ಲೂ ಕೂಡ ಲಂಕೇಶ್ ಪತ್ರಿಕೆಯನ್ನು ಅಷ್ಟು ಗಟ್ಟಿಯಾಗಿ ಉಳಿಸಿ ಬೆಳೆಸಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಒಳ್ಳೆ ಪ್ರಶ್ನೆ ಕೇಳಿದ್ರು ನೀವು. ನನಗೆ ಗೊತ್ತಿದೆ ಅದು. ಯಾಕಂದರೆ ಲಂಕೇಶ್ ಪತ್ರಿಕೆ ನಡೀತಾ ಇತ್ತು. ಲಂಕೇಶ್ ಮತ್ತು ಇವರಲ್ಲಿ ಎರಡು ವ್ಯತ್ಯಾಸನ ಹೇಳಿದೆ. ಲಂಕೇಶನ ಭಾಷೆ ತುಂಬ ಸಾಹಿತ್ಯಾತ್ಮಕವಾಗಿದೆ. ಸಾಹಿತ್ಯದ ಪ್ರಾರಂಭದಲ್ಲಿ ನಮ್ಗೆ ಅನಿಸ್ತಾ ಇತ್ತು, ನಾನು ಗೇಲಿ ಮಾಡ್ತಿದ್ದೆ, ಅಪ್ಪ ಅಪ್ಪ ಅಂತ ಹೇಳ್ತಾರೆ, ಬರೀತಾರೆ ಅಂತ. ಆದರೆ ಯಾವಾಗ ಇವರು ಜನರ ಜೊತೆ ಒಡನಾಡಲಿಕ್ಕೆ ಶುರು ಮಾಡಿದರು, ಅವರ ಪತ್ರಿಕೆಗಳು ನೋಡಿ, ಈ ಮೇಡಮ್ ಹೇಳಿದರು, ಅವರು ಕಂಡ ಹಾಗೆ ಅಂತ ಬರಿತಾ ಇದ್ರು. ಅವರು ಕಂಡ ಹಾಗೆ ನಂಗೆ ಅನಿಸು ಅದನ್ನು ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಇಡ್ಬೋದು, ಗೊತ್ತೆ ಕೆಲವು ಮಾತುಗಳು. ಮೊನ್ನೆ ಅಂತ ಅವರು ಉತ್ತರಾಖಂಡದ ಬಗ್ಗೆ ಬರೋದು ಭಾಳ ಚೆನ್ನಾಗಿತ್ತು, ಅಥವಾ ಕನ್ನಯ್ಯನ ಬಗ್ಗೆ ಬರೋದು ಚೆನ್ನಾಗಿತ್ತು. ಒಂದೊಂದು ಆ ಎಡಿಟೋರಿಯಲ್ ಹೇಗಿತ್ತು ಅಂದರೆ, ಪಕ್ಕ ನನಗೆ ಲಂಕೇಶ್ನ ಮಗಳು ಅಂತ ಅನಿಸಿಬಿಡ್ತು ನಂಗೆ, ಆಯಿತಾ. ಅದು ಬರೋದು ಬುದ್ಧಿವಂತಿಕೆಯಿಂದ ಅಲ್ಲ ಅಂತ, ಹೃದಯವಂತಿಕೆಯಿಂದ. ನಂಗೆ ಅನಿಸೋ ಗೌರಿ ಲಂಕೇಶನ್ ಅನಿಸಿದ ತುಂಬ ಲಾಸ್ ಆಗಿತ್ತು ಅವರಿಗೆ. ಯಾಕೆ ನಿಮ್ಗೆ ಗೊತ್ತಲ್ಲ, ಅವ್ರಿಗೆ ಇಡೀ ಕರ್ನಾಟಕದಾದ್ಯಂತ ಅವರ ಶತ್ರುಗಳಿದ್ದವು. ಶತ್ರುಗಳನ್ನ ಹೇಳುವಂಥದ್ದು ಬೇರೆ ನಮ್ಮವರೇ. ಯಾಕಂದರೆ ಅವ್ರು ಯಾಕೆ ಅವರನ್ನು ಬೈತಾರೆ, ಇವರನ್ನು ಬೈತಾರೆ ಅಂತ. ಆದರೆ ಬೈಯುವಾಗ ಅವರಿಗೆ ಇದ್ದದ್ದು ಒಂದೇ ಒಂದು ಅಂದರೆ ಸಮಾನತೆ, ಸ್ವಾತಂತ್ರ್ಯ, ಸಹಭ್ರಾತೃತ್ವ. ಇಲ್ಲಿರುವ ಮುಸ್ಲಿಂ ಆಗ್ಬೋದು, ಕ್ರಿಶ್ಚಿಯನ್ ಆಗ್ಬೋದು, ದಲಿತರಾಗ್ಬೋದು, ಹಿಂದುಳಿದ ವರ್ಗದವರು ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಅಂತ. ಅದರಿಂದಾಗಿ ನನಗೆ ಇವತ್ತು ಅನಿಸೋದು ಅವರ ಎಲ್ಲ, ನೀವು ನೋಡಿ ಹಳೆಯ ಗೌರಿ ಲಂಕೇಶ್ ಅಂತ ತಗೊಳ್ಳಿ. ನಾನೆಲ್ಲ ರೆಗ್ಯುಲರ್ ರೀಡರ್. ನಾನು ಲಂಕೇಶ್ ಪತ್ರಿಕೆಯನ್ನು ಓದ್ತಿದ್ದೆ, ಈಗಲೂ ಓದ್ತಿದ್ದೆ, ಒಂದನ್ನು ಬಿಡದೆ ಓದಿದ್ದೇನೆ ನಾನು. ಅಲ್ಲಿರುವಾಗ ಎಡಿಟೋರಿಯಲ್ ಭಾಳ ಚೆನ್ನಾಗಿರ್ತಿತ್ತು. ಎಡಿಟೋರಿಯಲ್ ಕೂಡ ಅಷ್ಟೇ, ತಂದೆಯ ಭಾಷೆ ಇಲ್ಲದೆ ಇದ್ದಿರ್ಬೋದು, ಕಾಳಜಿ ನಮಗೆಲ್ಲರಿಗೂ ಅರ್ಥ ಆಗ್ತಿತ್ತು. ಕಾಳಜಿ ನೋಡಿ ಹೀಗೆ ಅಂತೇಳಿ ಕೆಲವು ಉದಾಹರಣೆಗಳನ್ನೇ ನಾವು ಕೊಡ್ಬೋದು. ಏನಾದರೂ ಒಂದು ಎಂ ಕಲಬುರ್ಗಿಯವರ ಸಾವಿನ ಸಂದರ್ಭದಲ್ಲಿ ಆಗ್ಬೋದು, ಅಥವಾ ನಾವು ದಾಬೋಳ್ಕರದ್ದಿರ್ಬೋದು, ಮೊನ್ನೆ ನಮ್ಮ ನರೇಂದ್ರ ನಾಯಕರದ್ದಿರ್ಬೋದು. ಆ ಸಂದರ್ಭದಲ್ಲಿ ಇವರು ನಂಗೆ ಅನ್ಸೋದು ಮಗುವಿನ ಹಾಗೆ ಬರೀತಿದ್ರು, ಆಯಿತಾ. ಮತ್ತೆ ಅದೇ ಒಂದು ರೂಪಕ ತಗೊಳ್ತೀನಿ ನಾನು. ಅಲ್ಲಿ ಆಗುವಾಗ ನಮ್ಮ ಗಾರ್ಕಿಯ ಮದರ್ ಇದ್ಲು, ಅವಳಿಗೆ ಭಾಷಣ ಮಾಡಿ ಬರೋದಿಲ್ಲ ಆಯ್ತು ಅವಳು. ಆದರೆ ಅವಳಿಗೆ ಅನಿವಾರ್ಯವಾಗಿ ಜನರು ನೋಡಿ ಅವಳು ಲೀಡರ್ ಆಗಿಬಿಟ್ಲು. ಅವಳಿಗೆ ಮನಸ್ಸಿಗೆ ಬಂದದೆಲ್ಲ ಹೇಳ್ತಾ ಹೋದ್ಲು, ಹೇಳಿದ್ದೆಲ್ಲ ಆಯಿತು. ಗೌರಿಗೂ ಹಾಗೆ ಆದ್ದು. ಅವಳು ಏನು ಮಾಡಿದ್ರು, ನಿಜವಾಗಿ ಜನರು ನೋಡ್ತಾ ಇದ್ರು, ಆಯಿತಾ. ನೋಡ್ತಾ ಇದ್ದಾಗ ಅದನ್ನೇ ಬರಿತಾ ಹೋದ್ರು ಅವ್ರು ಬರಿತಾ ಹೋದದ್ದೇ ಸಾಹಿತ್ಯ ಆಯಿತು. ನನಗೆ ಈಗ ಮತ್ತು ಹೇಳ್ತೇನೆ, ಅವರ ಎಲ್ಲ ಕಂಡ ಹಾಗೆಯನ್ನು ಕೆಲವು ಇದನ್ನು ಮಾಡಿದರೆ ನಾವು ಕನ್ನಡ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ಬೋದು ನಾವು, ಅಷ್ಟು ಚೆನ್ನಾಗಿದೆ. ಲಂಕೇಶರಲ್ಲಿ ಇರುವಂಥ ಪ್ರತಿಭೆ ಇಲ್ಲದಿದ್ದರೂ ಕೂಡ ಗೌರಿ ಇಷ್ಟು ವರ್ಷ ಸಕ್ಸಸ್ಫುಲ್ ಆಗಿ ನಡೆಸಲಿಕ್ಕೆ ಕಾರಣ ಯಾಕೆ ಹೇಳಿದರೆ, ಅವರಲ್ಲಿದ್ದಂಥ ಮಾನವೀಯ ಅನುಕಂಪ, ಪ್ರೀತಿ, ಅದರಿಂದಾಗಿ ಸಾಧ್ಯ ಆಯಿತು. ನೇರ ಓನ್ಲಿ ಆ್ಯನ್ ಆ್ಯಕ್ಟಿವಿಸ್ಟ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಮ್ಮ ಹೇಳ್ತಾರೆ, ಜನರ ನಡುವೆ ಹೋಗಿ ಜನರನ್ನು ಅರ್ಥ ಮಾಡ್ಕೊಳ್ಳಿ. ಅವರು ಅರ್ಥ ಮಾಡ್ಕೊಳ್ತಿದ್ರು, ಎಲ್ಲೆಲ್ಲೋ ಹೋಗಿ ಊಟ ಎಲ್ಲ ಮಾಡ್ತಿದ್ರು, ಜನರ ಜೊತೆಗೆ ಇರ್ತಿದ್ರು. ಜನರ ಜೊತೆ ಇದ್ದದ್ರಲ್ಲಿ ಅವರು ಇಷ್ಟು ವರ್ಷಗಳ ಕಾಲ ನಿರಂತರವಾಗಿ ಲಂಕೇಶರ ಹೆಸರನ್ನು ಉಳಿಸಿದ್ದೇ ಗೌರಿ ಲಂಕೇಶ್. ಮೊನ್ನೆ ನಮ್ಮಲ್ಲಿ ಸತೀಶ್ ಅಂತ ಒಬ್ಬರು ಕಾರ್ಟೂನಿಸ್ಟ್ ಇದ್ದರು, ಅವರು ನಿನ್ನೆ ಒಂದು ಕೊಟ್ಟಿದ್ರು, ಸತ್ತು ಕೂಡಲೇ ಒಂದು ಕೊಟ್ಟರು. ಆ್ಯಕ್ಚುಲಿ ನನಗೆ ಭಾಳ ಅದ್ಭುತ ಅನಿಸ್ಬಿಡ್ತು. ಅವರು ಮೇಸ್ಟ್ರಲ್ವಾ, ಇವ್ರಿಗೆ ಹೇಳೋದು, ನೀನು ಒಳ್ಳೆ ಸ್ಟೂಡೆಂಟ್, ನೀನು ಏನು ಮಾಡಿದ್ದಿ ಅಪ್ಪ, ನೀನು ಹೇಳಿದ್ದೆ ಪ್ರಶ್ನೆ ಮಾಡೋದನ್ನು ಬಿಡಬಾರ್ದು ಹೇಳಿದ್ದೀನಿ, ಅದಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೇನೆ, ಹಾಗಾದರೆ ಬಾ ಮಗಳೇ, ನಿನಗೆ ಎಲ್ಲಿದ್ದಿಲ್ಲ ಬಾ ಅಂತ ಹೇಳ್ಕೊಳ್ತಾರೆ ಮೇಲೆ ಅಂತ. ಸೊ ಮೊದಲಿಂದ ಕೊನೆಯವರೆಗೆ ಅನ್ಯಾಯದ ವಿರುದ್ಧ ಪ್ರಶ್ನೆಗಳನ್ನು ಎತ್ತಿದ್ರು ಅವರು. ಒಳ್ಳೆತನದಲ್ಲ, ಅನ್ಯಾಯದ ವಿರುದ್ಧ. ಅನ್ಯಾಯ ಅಂದುಕೊಳ್ಳೆ ಇವರು ಹೇಳ್ಬೋದು, ನಾವು ಅದು ತಪ್ಪು. ಹಾಗಲ್ಲ, ಯಾವುದು ಜನಜೀವನಕ್ಕೆ ಸಾಮಾನ್ಯರ ಬದುಕಿಗೆ ತೊಂದರೆ ಆಗುತ್ತೆ ಅದರ ಬಗ್ಗೆ ಪ್ರಶ್ನೆ. ಇದರ ಬಗ್ಗೆ ಭಿನ್ನಾಭಿಪ್ರಾಯ ಇರ್ಬೋದು. ನೀವು ಹೇಳಿದಾಗ ಭಿನ್ನಾಭಿಪ್ರಾಯ, ಅವರು ಹೀಗೆ ಮಾಡಿದ್ರು ಹಾಗೆ ಮಾಡಿದರು. ಆದರೆ ನಾವು ಯಾವುದು ಡೆಮೋಕ್ರಸಿಯಲ್ಲಿ ಒಂದು ಮಾತು, ಐ ಅಗ್ರಿ ಟು ಡಿಸ್ಅಗ್ರಿ ಅಂತ.
ನಮ್ಮ ಜೀನ್ ಪಾಲ್ ಸಾರ್ತ್ರೆ ಹೇಳ್ತಿದ್ದ, ನೋಡು ನೀನು ಹೇಳಿದ ಮಾತು ನನಗೆ ಒಪ್ಪಿಗೆ ಆಗದೇ ಇರ್ಬೋದು, ಆದರೆ ನಿನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೋಸ್ಕರ ನಾನು ಏನು ಮಾಡಲಿಕ್ಕೂ ತಯಾರಿದ್ದೇನೆ, ನಾನು ಎತ್ತಿ ಹಿಡಿತೇನೆ ಅದನ್ನು ಅಂತ. ಅದೇ ಇರಬೇಕು ನಮ್ಮ ದೇಶದ. ನೋಡಿ, ಈಗಾಗಲೇ 70 ವರ್ಷ ಡೆಮೋಕ್ರಸಿ ಆಯಿತು. ಈ ಡೆಮೋಕ್ರಸಿ ಉಳಿಬೇಕಾಗಿದ್ದರೆ ಇಂಥ ಸಹನೆ ಬೇಕೇ ಬೇಕು. ಆದರೆ ತುಂಬ ವಿಷಾದ ಏನು ಹೇಳಿದರೆ, ಅದು ಕಲಬುರ್ಗಿ ಆಗ್ಬೋದು, ಅಥವಾ ಪನಸಾಲೆ ಆಗ್ಬೋದು, ಅಥವಾ ನಮ್ಮ ದಾಬೋಳ್ಕರ್ ಆಗ್ಬೋದು, ಗೌರಿ ಆಗ್ಬೋದು, ಇವರೆಲ್ಲರ ನಮ್ಮ ಅಸಹನೆಗೆ ಬಲಿಯಾದರು. ಅವರು ಅಸಹನೆಗೆ ವೈಚಾರಿಕತೆ. ನೀವು ಹೇಳ್ತಾರೆ ಸೈದ್ಧಾಂತಿಕವಾಗಿ ತುಂಬ ಸಿದ್ಧಾಂತಗಳಿದ್ದಾವೆ, ಸಿದ್ಧಾಂತಗಳ ಬಗ್ಗೆ ಚರ್ಚೆ ಮಾಡೋಣ. ಕೊನೆಗೂ ನಮ್ಮ ಗುರಿ ಮಾತ್ರ ಚೆನ್ನಾಗಿರಬೇಕು, ಒಂದು ಒಳ್ಳೆಯ ಸಮಾಜ ಸೃಷ್ಟಿಯಾಗಬೇಕು, ನೆಮ್ಮದಿಯ ಸಮಾಜ. ಖಂಡಿತ ಸರ್, ಗುರಿಯ ಬಗ್ಗೆ ಮತ್ತೆ ಚರ್ಚೆ ಮಾಡೋಣ. ಗೌರಿಯವರ ಗುರಿ ಕೂಡ ಯಾವುದಿತ್ತು ಅಂತ. ವೀಕ್ಷಕರೇ, ನಮ್ಮ ಚರ್ಚೆ ಮುಂದುವರಿಯುತ್ತಿದೆ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ. ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇವತ್ತಿನ ಬಹಳ ಒಂದು ದಯನೀಯವಾದಂತಹ ಸ್ಥಿತಿಯಲ್ಲಿ ನಮ್ಮ ಕರ್ನಾಟಕ ಮತ್ತು ನಮ್ಮ ದೇಶ ಇದೆ. ಗೌರಿ ಲಂಕೇಶ್ ಅನ್ನುವಂತಹ ಒಂದು ದಿಟ್ಟ ಪತ್ರಕರ್ತೆ, ಸಂಪಾದಕಿ ಮತ್ತು ಸಾಮಾಜಿಕ ಚಳುವಳಿಗಳಲ್ಲಿ ಧುಮುಕಿ ತನ್ನದೇ ಆದಂತಹ ಒಂದು ವೈಚಾರಿಕ ಸೈದ್ಧಾಂತಿಕ ಮಾಹಿತಿಗಳನ್ನು ಮತ್ತು ಸಂದೇಶಗಳನ್ನು ಜನರಿಗೆ ಕೊಟ್ಟಂಥ ವ್ಯಕ್ತಿ ಗೌರಿ ಲಂಕೇಶ್ ಅವರು ನಿನ್ನೆಯಷ್ಟೇ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಇದ್ರ ಬಗ್ಗೆ ನಮ್ಮ ಚರ್ಚೆಗಳು ಮತ್ತೆ ಮುಂದುವರಿಯುತ್ತದೆ. ನಾವು ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಇಬ್ಬರು ಇದ್ದಾರೆ. ಒಬ್ಬರು ಡಾಕ್ಟರ್ ಹಯವದನ ಮೂಡಸಗ್ರಿ ಮತ್ತು ಇನ್ನೊಬ್ಬರು ನಿಕೇತನ ಶೆಟ್ಟಿ ಅವರು. ಸರ್, ನಮಗೆ ಬಹಳ ಮುಖ್ಯವಾಗಿ ನಮಗೆ ಕೊನೆಯ ಹಂತದಲ್ಲಿ, ನಮ್ಮ ಚರ್ಚೆಯ ಕೊನೆಯ ಹಂತದಲ್ಲಿದ್ದೇವೆ. ನಮ್ಮ ಆದರ್ಶಗಳು ಏನು ಅನ್ನೋದು ನಾವು ಸಾಕಷ್ಟು ಚರ್ಚೆ ಮಾಡಿದ್ವಿ. ಯಾರ್ದು ಗೌರಿ ಲಂಕೇಶ್ ಮತ್ತು ಅವ್ರ ಜೊತೆಗೆ ಇರುವಂತಹ ಒಂದು ಸೈದ್ಧಾಂತಿಕ ಒಂದು ಅಥವಾ ವೈಚಾರಿಕ ಅಥವಾ ಸಾಮಾಜಿಕ ಕಳಕಳಿಯ ಆದರ್ಶಗಳು ಯಾವುದು ಅಂತ. ಇನ್ನೊಂದು ನನಗೆ ಬಹಳ ಮುಖ್ಯವಾಗಿ ನಾನು ಗಮನಿಸಿದ್ದು, ನಿನ್ನೆ 8:30ಗೆ ಅವರು ಡೆತ್ ಆದರು. ಆದರೆ 8:30ರಿಂದ ಇಡೀ ನಮ್ಮ ರಾಜ್ಯದಲ್ಲಿ ಕಲಬುರ್ಗಿಯವರ ಹತ್ಯೆಗೂ ನಾವು ಗೌರಿ ಲಂಕೇಶ್ ಅವರ ಹತ್ಯೆಗೂ ಒಂದು ಹೋಲಿಕೆಯನ್ನು ನೋಡೋದಾದರೆ, ಎರಡೂ ಹತ್ಯೆಗಳು ನಡೆದ ರೀತಿ ಒಂದೇ ಆಗಿತ್ತು. ಆದರೆ ಇಮ್ಮಿಡಿಯೇಟಾಗಿ ಇದ್ದಕ್ಕಿದ್ದ ಹಾಗೆ ಒಂದು ಪ್ರತಿಕ್ರಿಯೆಗಳ ರೀತಿ ಬೇರೆ ಆಗಿತ್ತು. ಸೊ ಭಾಳಷ್ಟು ಬುದ್ಧಿಜೀವಿಗಳು ಅಂತ ಏನು ಹೇಳ್ತೇವೆ ಪತ್ರಿಕೋದ್ಯಮದಲ್ಲಿ ಮತ್ತು ವೈಚಾರಿಕ ಮತ್ತು ಸಾಮಾಜಿಕ ಕಳಕಳಿ ಹೊಂದಿದವರಲ್ಲಿ ಕೂಡ ಏನೋ ಒಂದು ಕಡೆ ಸಡನ್ನಾಗಿ ಒಂದು ಸಂತಾಪ ಸೂಚನೆ ಮಾಡುವಂಥಲ್ಲಿ ಎಲ್ಲೋ ಒಂದು ಕಡೆ ವಿಫಲ ಆಗಿದೆ. ಗೌರಿ ಲಂಕೇಶ್ ಅವರ ಹೋರಾಟ ಮಾಡಿದ್ದಾದರೂ ಏನು, ಜನರಿಗೆ ಯಾವ ರೀತಿಯ ಮೆಸೇಜ್ಗಳನ್ನು ಕೊಡ್ಬೋದು ಈ ಬುದ್ಧಿಜೀವಿಗಳ ಒಂದು ಆಲೋಚನೆ ಮತ್ತು ನಿಧಾನಗತಿ ಅಂತ. ಇನ್ನೊಂದು ಪ್ರಶ್ನೆ, ಕೊನೆಯದಾಗಿ ಮತ್ತೊಂದು ಪ್ರಶ್ನೆ ಏನು ಅಂತ ಕೇಳಿದ್ರೆ, ಅಲ್ಟಿಮೇಟ್ ಈ ರೀತಿಯ ಒಂದು ವ್ಯವಸ್ಥೆ ನಡೀತಾ ಇದೆ ಅನ್ನೋ ಷಡ್ಯಂತ್ರ, ಅದು ಯಾರೇ ಇರಲಿ, ಷಡ್ಯಂತ್ರ ಒಂದು ನಮ್ಮ ವಿರುದ್ಧ ಮಾತನಾಡಿದರೆ ಅಥವಾ ನಮ್ಮ ಏನು ಸಿದ್ಧಾಂತಗಳನ್ನು ವಿರೋಧಿಸಿದರೆ ನಿಮಗೆ ಈ ಗತಿ ಆಗುತ್ತೆ ಅನ್ನೋಂಥ ಒಂದು ಮೆಸೇಜ್ ಇದೆಯಲ್ಲ, ಇದು ಏನು ಕೊಡ್ಬೋದು ನಮ್ಮ ಜನಕ್ಕೆ ಅಂತ ನಾನು ಮಾತಾಡಿ ಸರ್. ನಾನು ನಮ್ಮ ಚರ್ಚೆ ಪ್ರಾರಂಭದಲ್ಲಿ ಒಂದು ಹೇಳಿದೆ, ನನಗೆ ಸ್ಪಂದನದಲ್ಲಿ ಈಗ ದಕ್ಷಿಣ ಕನ್ನಡ, ಉಡುಪಿ ಸುತ್ತಮುತ್ತಲಿನಲ್ಲಿ ಸಾವಿರಾರು ಜನ ಈ ನಮ್ಮ ಮಾತನ್ನು ಕೇಳ್ತಾ ಇದ್ದಾರೆ. ನಾನು ಆಗಲೇ ಹೇಳಿದೆ, ಡಿಫೆನ್ಸಿವ್ ಆಗಿ ಮಾತಾಡಬೇಕು, ಒಫೆನ್ಸಿವ್ ಆಗಿ. ನಾನು ಈ ಚರ್ಚೆ ಬರುವಾಗ ನನ್ನ ತುಂಬ ಆಗ್ತಾರಲ್ಲ, ನನಗೆ ಏನು ಹೇಳಿದರೆ ಗೊತ್ತಾ ನಿಮಗೆ, ನೀವು ಮಾತಾಡಲಿಕ್ಕೆ ಹೋಗಬೇಡಿ, ವಿಲ್ ಬಿ ನೋಟೆಡ್ ಅಂತ. ಇದೊಂದು ಭಯೋತ್ಪಾದನೆ ಆಗಿದೆ. ಇಲ್ಲಿ ಭಯೋತ್ಪಾದಕರು ಯಾರು ಅಂತ ನಮ್ಗೆ ಗೊತ್ತಿಲ್ಲ, ಭಯೋತ್ಪಾದನೆ ಆಗಿದೆ. ನೀವು ಅನಿಸಿದ್ದನ್ನು ಹೇಳಿದರೆ ಈ ಗುಂಪಿಗೆ ಸೇರಿದರೂ ಆಗೋ. ಅದಕ್ಕೆ ನಾನು ಹೇಳ್ತೇನೆ, ನಾನು ಸುದ್ದಿಜೀವಿ ಅಲ್ಲ, ಬುದ್ಧಿಜೀವಿ ಅಲ್ಲ, ನಾನು ಕೇವಲ ಮನುಷ್ಯ. ನನಗೊಂದು ಆಯ್ಕೆ ಇದೆ. ಯಾವುದು ಆಯ್ಕೆ ಅಂತೇಳಿದರೆ, ನೀವು ಇಷ್ಟೆಲ್ಲ ವಿವೇಕ ಇದೆ, ನೀವು ಇಷ್ಟು ಓದ್ಕೊಂಡಿದ್ದೀರಿ, ಬದುಕಿದ್ದೀರಿ, ನಿಮ್ಮ ನಾಗರಿಕತೆ ಒಂದು ಇದೆಯಲ್ಲ ಕಣ್ಣ ಎದುರುಗಡೆಗೆ, ಆ ನಾಗರಿಕತೆ ಹೇಗಿರಬೇಕು, ಮನುಷ್ಯನ ಸಂಬಂಧ ಹೇಗಿರಬೇಕು ಎನ್ನುವಂಥದ್ದು ಅಷ್ಟೇ ಸರಳವಾಗಿರುವಂಥದ್ದು. ಈಗ ಗೌರಿ ಲಂಕೇಶರ ಆದರ್ಶ ಏನಾಗಿತ್ತು ಅಂದರೆ, ಸೈದ್ಧಾಂತಿಕ ಶಬ್ದಗಳೇ ನಮ್ಮನ್ನು ದಿಗಿಲುಗೊಳಿಸಿಬಿಡ್ತವೆ. ನಾನೊಬ್ಬ ಅಧ್ಯಾಪಕನಾಗಿ ಹೇಳ್ತಾ ಇದ್ದೇನೆ, ನಮ್ಮ ಕೆಲವೊಮ್ಮೆ ವಿ ನೀಡ್ ಟು ಹ್ಯಾವ್ ಕಾನ್ಸೆಪ್ಟ್ ಕ್ಲಾರಿಫಿಕೇಷನ್. ಲೆಫ್ಟಿಸ್ಟು, ರೈಟಿಸ್ಟು, ಮಿಡ್ಲಿಸ್ಟು ಅಥವಾ ನಿಮ್ಮ ಸಿದ್ಧಾಂತ ಅದೆಲ್ಲ ದಿಗಿಲುಗೊಳಿಸಿಬಿಡ್ತೀವಿ. ಬುದ್ಧಿಜೀವಿ ಬುದ್ಧಿಜೀವಿ ಏನಲ್ಲಪ್ಪ, ನಾವು ಮನುಷ್ಯರೇ. ಪ್ರಗತಿಪರ ಅಂದರೆ ನಾವೇನು ಕೆಟ್ಟದಾಗಬೇಕು ಅಂತ ಹೇಳೋದಿಲ್ಲ. ನಮಗೂ ನಮ್ಮ ಸಂಸಾರ ಇರುತ್ತೆ, ಬದುಕು ಇರುತ್ತೆ, ಎಲ್ಲ ಇರುತ್ತೆ ಅಲ್ವಾ. ಗೌರಿಗೂ ಹಾಗೇ ಇದ್ದದ್ದು. ಹೇಗೆಂದರೆ, ತಾನು ಬದುಕುವ ಒಂದು ಸಮಾಜ ಚೆನ್ನಾಗಿರಲಿ. ಪತ್ರಕರ್ತರ ನೀವಾಗಲಿ, ನೀವು ಯಾಕೆ ಪತ್ರಕರ್ತರಾಗಿದ್ದೀರಿ ಯಾಕೆ ಹೇಳಿದರೆ, ಇಲ್ಲಿ ಅನ್ಯಾಯವನ್ನು ತಡಿಬೇಕು, ಒಳ್ಳೆಯವರಿಗೆ ಒಳ್ಳೆಯದಾಗಬೇಕು ಎನ್ನುವಂಥದ್ದು ಮಾತ್ರ. ಅದನ್ನೇ ಅವರು ಮಾಡ್ತಾ ಇದ್ದದ್ದು. ಆದ್ದರಿಂದ ಆದರೆ ಇಡೀ ನಮ್ಮ ದೇಶ, ಈಗ ನಾನು ಹೇಳಿದೆ, ನನಗೆ ಗಮನಿಸಿದಾಗ ಇಡೀ ಪ್ರಪಂಚದಲ್ಲೇ ಒಂದು ಅಸಹನೆ ಬರ್ತಾ ಉಂಟು, ಫ್ಯಾಸಿಸಮ್ ಅಂತ.
ಅದರಿಂದಾಗಿ ನಾನು ಒಂದು ದೊಡ್ಡ ಡಿಬೇಟೇ ಆಗಬೇಕು ಈಗ ಮಿಲಿಟೆಂಟ್ ಐಡಿಯಲಿಸಮ್ ಅಂತ ಹೇಳ್ತೀವಿ ನಾವು. ನಾನು ಆಗಲೇ ಹೇಳಿದೆ, ಮಿಲಿಟೆಂಟ್ ಐಡಿಯಲಿಸಮ್ ಅಂದರೆ ಒಂದು ರೀತಿ ಬ್ರೈನ್ ವಾಶ್ ಆಗುತ್ತೆ ನಿಮಗೆ. ನೀವು ಯಾವುದೋ ಒಂದು ಮತಕ್ಕೆ ಸೇರಿದವರು, ನೀವು ನಿಮ್ಮ ಮತವೇ ಸರ್ವಶ್ರೇಷ್ಠ, ಬೇರೆ ಮತದವರನ್ನು ನೀವು ಕೊಲ್ಲಬೇಕು, ಅದು ಯಾವುದು ಬೇಕಾದ್ರೆ ಹಾಗೆಲಿಂತಾದರೆ ಬ್ರೈನ್ ವಾಶ್ ಆಗ್ತಾ ಹೋದರೆ ನೀವು ಹ್ಯೂಮನ್ ಬಾಂಬ್ ಆಗಿಬಿಡ್ತೀರಿ. ನಾಳೆ ನಿಮ್ಮ ವಿರುದ್ಧ ಮಾತಾಡಿದವ್ರನ್ನ ಕೊಲ್ತೀರಿ. ಈ ಒಂದು ಈ ಪ್ರಕ್ರಿಯೆ ಇಡೀ ಪ್ರಪಂಚದಲ್ಲೇ ನಡೀತಾ ಉಂಟು ಈಗ. ನೀವು ಹೇಳಿದಾಗ ಇಲ್ಲಿ ಅಲ್ಲಿ ಅಂತೇಳಿ ಎಲ್ಲ ಕಡೆ ನಡೀತಾ ಇದೆ ಈಗ. ಇದು ಬಹಳ ಆತಂಕಕಾರಿಯಾದದ್ದು. ಈ ರೀತಿ ಆದರೆ ಏನಾಗುತ್ತೆ, ಯಾಕಂದರೆ ಕಮ್ಯುನಿಕೇಷನ್ ಸ್ಕಿಲ್ ಬಗ್ಗೆ ನಾನು ಯಾವತ್ತೂ ಮಾತಾಡ್ತೇನೆ, ಒಳ್ಳೆ ಮಾತಾಡ್ತಾರೆ ಅವರು ಅಂತ. ನಾನು ಹೇಳ್ತೇನೆ ಕಮ್ಯುನಿಕೇಷನ್ ಸ್ಕಿಲ್ ಈಸ್ ವೆರಿ ಡೇಂಜರಸ್. ಹಿಟ್ಲರ್ ವಾಸ್ ವೆರಿ ಪವರ್ಫುಲ್ ಸ್ಪೀಕರ್, ಗೊತ್ತಾ ನಿಮಗೆ? ಅವನು ಮಾತಾಡಿದರೆ ಅಷ್ಟು ಜನರು ಜೂಗಳನ್ನು ದ್ವೇಷಿಸಿ ಮಾಡಿದರು. ಹಾಗಾದರೆ ತುಂಬ ಚೆಂದ ಮಾತಾಡುವವರು ಒಳ್ಳೆಯವರ ಕೇಳಿದರೆ ಅಪಾಯ. ಯಾಕಂದರೆ ಅವರು, ನಾವು ಜೂಲಿಯಸ್ ಸೀಸನ್ನಲ್ಲಿ ಆ್ಯಂಟನಿಯನ್ನು ನೋಡಿದ್ದೇವೆ, ಅವನು ಹೇಗೆ ಬ್ರೂಟಸ್ನ ವಿರುದ್ಧ, ಬ್ರೂಟಸ್ ಈಸ್ ಅನ್ ಆನರೇಬಲ್ ಮ್ಯಾನ್, ಬ್ರೂಟಸ್ ಈಸ್ ಆನರೇಬಲ್ ಮಾಡಿ ಹೇಳಿ ಕೊನೆ ಜನರಲ್ಲಿ ಅವನ ತಿರುಗಿ ನಿಲ್ತಾರೆ. ಈಗ ಹಾಗಾಗಿದೆ. ಜನರು ಎಷ್ಟು ಬುದ್ಧಿವಂತರಾಗಿದ್ದಾರೆ ಹೇಳಿದರೆ, ಬುದ್ಧಿಜೀವಿಗಳಲ್ಲ, ಜನರು ಎಷ್ಟಾಗಿದ್ದಾರೆ ಹೇಳಿದರೆ ಅವರಿಗೆ ಹೃದಯವಂತಿಕೆನೇ ಇಲ್ಲ. ಈಗ ಸರಳವಾದ ವಿಷಯ ಅರ್ಥ ಆಗೋದಿಲ್ಲ ಅವರಿಗೆ, ಭಾಳ ಕಾಂಪ್ಲೆಕ್ಸ್. ನಮ್ಮಲ್ಲಿ ಕೆಲವೊಮ್ಮೆ ಮಹಾ ಕಂಪ್ಯೂಟರ್ ಇಂಜಿನಿಯರ್ಸ್ ಎಲ್ಲ ಇರ್ತಾರೆ, ಜಾತಿ ವ್ಯವಸ್ಥೆ ತಪ್ಪು ಅಂತಲೇ ಅರ್ಥ ಆಗಲ್ಲ ಅವರಿಗೆ. ನಾನು ದೊಡ್ಡ ಜಾತಿಯವ, ಕೆಳ ಜಾತಿಯವ್ರ ಜೊತೆ ನಾನೇ ಊಟ ಮಾಡಬೇಕು, ಅವರ ಹುಡುಗಿ ಜೊತೆ ನಾನು ಯಾಕೆ ಮದುವೆ ಆಗಬೇಕು? ನಾನು ಹೇಳಿದೆ ಅಲ್ಲ, ಅವರು ಮನುಷ್ಯರು, ನೀವು ಮನುಷ್ಯರು. ನಂಗೆ ಅನಿಸೋದು ವಿ ಹ್ಯಾವ್ ಬಿಕಮ್ ಟೂ ಇಂಟೆಲಿಜೆಂಟ್ ಸೊ ದ್ಯಾಟ್ ವಿ ಹ್ಯಾವ್ ಫಾರ್ಗಟನ್ ಆರ್ಡಿನರಿ ಥಿಂಗ್ಸ್ ಆಫ್ ಲೈಫ್. ಅಲ್ಲಪ್ಪ, ನೀನು ಇದ್ದದ್ದು ಕಾರ್ ಇಟ್ಕೊಂಡಿದ್ದು ಬಂಗ್ಲೆಯಲ್ಲಿದ್ದಿ, ನಿನ್ನ ಸಹಜೀವಿ ಗುಡಿಸಲಿದ್ದಾನೆ, ಅವನ ಮಗಳಿಗೆ ಮದುವೆ ಆಗಬೇಕಾದ್ರೆ ಹಣ ಇಲ್ಲ ಅವನಿಗೆ ಹೇಳಿದರೆ ಹೀಗೆ ನೋಡ್ತಾರೆ, ಅವರಿಗೆ ತಮ್ಮ ಪ್ರಕಾರನೇ ಇದ್ದಾರೆ ಅಂತ. ಅದರಿಂದಾಗಿ ಈ ಗೌರಿ ಲಂಕೇಶರ ಸಾವು ಎನ್ನುವಂಥದ್ದು ಒಂದು ಬಹಳ ದೊಡ್ಡ ಡಿಬೇಟನ್ನು ತಯಾರು ಮಾಡಬೇಕು ನಾವು. ನಮ್ಮ ಇಡೀ ಮಾತುಗಾರಿಕೆ ಬದಲಾಗಬೇಕು. ನೀವು ಬುದ್ಧಿಜೀವಿ ಅಂದರೆ ನನಗೆ ಭಯ ಆಗುತ್ತೆ, ನನ್ನ ಮಾತು ಅವರಿಗೆ ಅರ್ಥ ಆಗ್ತಾ ಇಲ್ವಾ? ಇವರೆಲ್ಲ ಅವರ ವಿರುದ್ಧ ಇವರ ವಿರುದ್ಧ ಇದ್ದಾರಾ? ಅರ್ಥ ಆಗದ ವಿಚಾರಗಳನ್ನ ಮಾತನಾಡೋರು ಬುದ್ಧಿಜೀವಿಗಳು ಹಾಗೆಂತಾಗಿದೆ. ಇಲ್ಲಪ್ಪ, ಬುದ್ಧಿಜೀವಿ ಅಂತಿಲ್ಲ, ಇಲ್ಲಿ ಇರೋದು ಇಷ್ಟೇ. ಮನುಷ್ಯ ಪ್ರೇಮಿಗಳಿದ್ದಾರೆ, ಸರ್ವಜೀವಿಗಳ ಪ್ರೇಮಿಗಳಿದ್ದಾವೆ, ನೆಮ್ಮದಿಯ ನಾಳೆಗೋಸ್ಕರ ಹೋರಾಡುವವರಿದ್ದೀವಿ ಅಷ್ಟೇ. ಹೊರತುಕೊಂಡು ನಿಮ್ಮನ್ನು ಬ್ರ್ಯಾಂಡ್ ಯಾರನ್ನು ಮಾಡಬೇಡಿ, ಬ್ರ್ಯಾಂಡ್ ಯಾರೂ ಅಲ್ಲ. ಇವರು ಕೂಡ ನೀವು ಎಂಥದ್ದು ಲೆಫ್ಟಿಸ್ಟ್ ಆಗಿದ್ದರು, ಅವರು ವಾಮಪಂಥೀಯರಾಗಿದ್ದರು ಎನ್ನುವಂಥ ವ್ಯಂಗ್ಯದಲ್ಲೆಲ್ಲ ಹೇಳೋದು ಬೇಡ. ಅವರು ಮಹಾ ಮನುಷ್ಯರಾಗಿದ್ದಿಲ್ಲ ಅಷ್ಟೇ. ಗೌರಿ ಒಳ್ಳೆಯವರಾಗಿದ್ದರು, ಒಳ್ಳೆಯದಾಗಲಿ ಅಂತ ಬರ್ತಾ ಇದ್ರು. ನೀವು ಹೇಳಿದಾಗ ಇದೇ ರೀತಿ ಮುಂದೆ ಹೋಗಿದ್ರೆ ಇದು ಏನಾಗುತ್ತೆ? ಈಗ ನೋಡಿ, ಸರ್ಕಾರದವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಅವ್ರು ಹಿಡಿತೇವೆ ಅಂತ. ಈಗ ನಮ್ಮ ಟೆಕ್ನಾಲಜಿ ಅಥವಾ ನಮ್ಮ ನಾಗರಿಕತೆ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅಂದರೆ ಅವರು ಬಾಡಿಗೆ ಹಂತ ಇರ್ಬೋದು. ಆಯಿತಾ ನಿಮಗೆ? ಅವ್ನು ಕೊಂದವ ಯಾರೇನೋ ನಂಗೆ ನೆನಪಿದೆ, ಆಗ ಅಬ್ರಹಾಂ ಲಿಂಕನನ್ನು ಕೊಂದವ ಮಾಡಿದವ, ಅವನು ಒಬ್ಬ ಹೊಡಿತಾನೆ, ಅವನಿಂದ ಇನ್ನೊಬ್ಬ ಹೊಡಿತಾನೆ, ಇನ್ನೊಬ್ಬ ಹೊಡಿತಾನೆ, ಒಂದು ಸುಳಿವು ಸಿಕ್ಕದಾಗೆ ಮಾಡ್ತಾರೆ ಅವರು ಪೂರ್ತಿ. ಆದ್ದರಿಂದಾಗಿ ಒಂದು ನಿಜಕ್ಕೂ ಹೌದು ಭಯದ ವಾತಾವರಣ. ನಾನು ಭಯದಲ್ಲಿದ್ದೇನೆ. ಮೇಡಮ್ ಕೂಡ ಹೇಳಿದರು, ಅಲ್ಲ ನಾವು ಯಾವ ಮಾತು ಹಾಗೆ ಹೀಗೆ ಹೇಳಿದರೆ ಇನ್ನು ಯಾರು ತಪ್ಪು ತಿಳ್ಕೊಂಡು ನಾಳೆ ನಮಗೆ ಯಾರು ಲೆಟ್ರ್ ಬರೀತಾರೋ ಫೋನ್ ಮಾಡ್ತಾರೋ ಅನ್ನುವಂಥದ್ದು ಗೊತ್ತಿಲ್ಲ. ಇದು ಪ್ರಜಾಪ್ರಭುತ್ವದ ಉನ್ನತಿಗೆ ದಾರಿ ಅಲ್ಲ. ನಾನು ಜವಾಬ್ದಾರಿ ನಾಗರಿಕನಾಗಿ ಹೇಳ್ತೇನೆ. ನಮ್ಮದು ಸೆಕ್ಯುಲರಿಸಮ್, ನಮ್ಮದು ಸಮಾನತೆಗೋಸ್ಕರ, ಸ್ವಾತಂತ್ರ್ಯಕ್ಕೂ ಸಹಭ್ರಾತೃತ್ವ ಮಾತಾಡೋದಲ್ಲ ಇಲ್ಲೀಗ. ಇಲ್ಲಿ ಹುಟ್ಟಿದ ಮುಸ್ಲಿಮರು, ಕ್ರೈಸ್ತರು ಅಥವಾ ದಲಿತರು ಅಥವಾ ಬೇರೆ ಬೇರೆ ಜನಾಂಗದವರೆಲ್ಲ ನಾವು ಒಂದಾಗಿ ಬದುಕಿದರೆ ಮಾತ್ರ ಭಾರತ ಉಳಿತದೆ. ಇಟ್ ಇಸ್ ಎ ಗ್ರೇಟ್ ಥ್ರೆಟ್ ಟು ಇಂಡಿಯನ್ ಇಂಟಿಗ್ರಿಟಿ. ಆಯಿತಾ? ಇದೇ ರೀತಿ ಆದರೆ ಯಾವ್ದು ಬಿತ್ತೋಗುತ್ತಲ್ವ ಅದು. ಅದರಿಂದಾಗಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಜನರಲ್ಲಿ ಅಫೆನ್ಸಿವ್ ಆಗಿ ಮಾತಾಡಬಾರ್ದು ಅನಿಸೋದು, ಡಿಫೆನ್ಸಿವ್ ಆಗಿ ಮಾತಾಡಬೇಕು. ಅವರಲ್ಲಿ ತುಂಬ ಮನಸ್ಸಿನಲ್ಲಿ ಕೊಳೆ ತುಂಬಿದೆ. ಆಯಿತಾ? ಏನೇನೋ ಗಂಟುಗಳಿದ್ದಾವೆ, ಎಲ್ಲ ಪೂರ್ವಾಗ್ರಹಗಳಿದ್ದಾವೆ. ಪೂರ್ವಗಳನ್ನು ಬಿಡಿಸಿ ನೋಡಪ್ಪ ಹೀಗಾಗ್ಬೋದಲ್ಲ ಅಂತೇಳಿ. ಸೊ ವಿ ನೀಡ್ ಟು ಹ್ಯಾವ್ ಎ ಗುಡ್ ಟೀಚರ್. ಆಯಿತಾ? ನಾಟ್ ಎ ಗ್ರೇಟ್ ಸ್ಪೀಕರ್ ಅಲ್ಲ, ಹೃದಯವಂತ ಟೀಚರ್ಸ್ ಇರಬೇಕು. ಗಾಂಧೀಜಿ ಮಾತಾಡ್ತಾ ಇದ್ರು ಅದರಲ್ಲಿ ಅಲ್ವಾ? ಅವರೆಲ್ಲ ಹೇಳಿ ನೋಡಪ್ಪ ಹೀಗಾಗಬೇಕು ಹೇಳಿದಾಗ ಅವರು ನನಗೆ ಇವರು ಬಲಪಂಥೀಯರು ಕೆಟ್ಟವರು ಅಂತ ಭಾವನೆ ಇಲ್ಲ ನನಗೇನಿಲ್ಲ ಅಲ್ಲಿ. ಅವರು ಕೂಡ ನಮ್ಮವರೇ. ಅವರು ನೋಡಿ, ಹೀಗಾದರೆ ಅವ್ರನ್ನ ಯಾಕೆ ದ್ವೇಷಿಸಬೇಕು? ನಾನು ಮುಸ್ಲಿಮರನ್ನು ಯಾಕೆ ದ್ವೇಷಿಸಬೇಕು? ದಲಿತರು ಯಾಕೆ ಕೆಳಗೆ? ದಲಿತರು ನಮ್ಮ ಹಾಗೆ ಮನುಷ್ಯರಲ್ಲ. ನಂಗೆ ಹೇಳಿದರೆ ಜನರಿಗೆ ಅರ್ಥ ಆಗುತ್ತೆ. ಸೊ ನಾವು ಹೃದಯ ಸಂವಾದ ಆಗಬೇಕು. ಆದರೆ ಥ್ರೆಟ್ ಮಾತ್ರ ಖಂಡಿತ ಇದೆ. ಯಾಕಂದರೆ 4 ಜನ ಆಯ್ತು, 5ನೇ ಜನರು ಕೊಲ್ಲೋದಿಲ್ಲ ಅಂತ ಹೇಗೆ ಗೊತ್ತು ನಮಗೆ? ಈಗ ಮಾತಾಡುವಾಗ ನಾನು ಹಿಂದೆ ಮುಂದೆ ನೋಡ್ತಾ ಇದ್ದೇನೆ, ಎಲ್ಲಿ ಗನ್ ಇದೆ ಅಲ್ಲಿ ಅಂತೇನೋ ಅಂತ. ನಿನ್ನೆವರು ನೋಡಿದಾಗ ನನಗೆ ದಿಗ್ಭ್ರಮೆ ಆಯ್ತು. ನಿಜಕ್ಕೂ ನಾನೀಗಿಷ್ಟು ಮಾತಾಡ್ತೇನೆ ಅಂತ ಗೊತ್ತು, ದಿಗ್ಭ್ರಮೆ ಆಯಿತು. ಅರೆ, ಇವತ್ತು ಅವರನ್ನು ಕೊಂದು ನಾಳೆ ನಮ್ಮನ್ನು ಕೊಲ್ಲೋದಿಲ್ಲ ಅಂತ ಏನು ಗ್ಯಾರಂಟಿ ಇದೆ? ಯಾಕಂದರೆ ಎವ್ರಿಥಿಂಗ್ ಇಸ್ ಪಾಸಿಬಲ್. ಬಹುಶಃ ಸರ್ ಈಗ ವ್ಯಕ್ತಪಡಿಸಿದ ಹಾಗೇನೆ ನಿಜವಾಗಿ ಕೂಡ ನಾವು ಯಾವುದೇ ಈಗ ಅಧ್ಯಾಪಕರಾಗಿ ನಮ್ಮ ಅಧ್ಯಯನಗಳು ನಿರಂತರ ಇರಬೇಕು ಅಂತ ಹೇಳಿದ್ರೆ ಭಯ ಇರಬಾರ್ದು. ನೀವು ಒಂದು ಯಾವುದೇ ಒಂದು ಹೊಸ ವಿದ್ಯೆಯನ್ನು ಕಲಿಯುವಾಗ, ಅದು ಒಂದು ಡ್ರೈವಿಂಗ್ ಕಲಿಯುವುದಿರ್ಬೋದು ಅಥವಾ ಒಂದು ಪಾಠ ಮಾಡೋದಿರ್ಬೋದು, ನೀವು ಚೆನ್ನಾಗಿ ಪಾಠ ಮಾಡಬೇಕು ಅಂತ ಇದ್ರೆ ನಿಮ್ಗೆ ಅಲ್ಲಿ ನಿಜವಾಗಿ ಕೂಡ ಬೇಕಾಗುವುದು ಯಾವುದು ಹೇಳಿದ್ರೆ ಭಯ ಇಲ್ಲದೆ ನಾವು ಮುಕ್ತವಾಗಿ ಒಂದು ನಿರ್ಭೀತವಾದಂಥ ವಾತಾವರಣ ಇರಬೇಕು. ಬಹುಶಃ ಇವತ್ತು ನಾವು ನಮ್ಮ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇದೆ ಅಧ್ಯಾಪಕರಿಗೆ. ನಾವು ನಮ್ಮ ವಿದ್ಯಾರ್ಥಿಗಳನ್ನು ಅವರಿಗೆ ಕೇವಲ ಒಂದೇ ರೀತಿಯಲ್ಲಿ ಆಲೋಚನೆ ಮಾಡುವ ಅಥವಾ ಸರ್ ಒಂದು ವಿಷಯ ಪ್ರಸ್ತಾಪ ಮಾಡಿದರು, ಹ್ಯೂಮನ್ ಬಾಂಬ್ಗಳಾಗುವಂಥ ರೀತಿಯಲ್ಲಿ
ಯಾಕಂದರೆ ಏನು ಆಲೋಚನೆ ಇಲ್ಲ. ಈಗ ನಾವು ಇದರ ಎಲ್ಲಿ 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 ಅಂತ ಹುಡುಕ್ತಾ ಹೋದರೆ ಯಾರು ಇವರನ್ನು ಈ ರೀತಿ 7-8 ಗುಂಡುಗಳನ್ನು ಆ ಮನಸ್ಸು ಹೇಗೆ ಬಂತು? ಈಗ ನಾವು ಬೆಳೆದಂಥ, ನಮ್ಮನ್ನು ಬೆಳೆಸಿದಂಥ ಪರಿಸರ, ನಮ್ಮ ಶಿಕ್ಷಣ, ನಮ್ಮ ಸುತ್ತಮುತ್ತಲಿನ ಪರಿಸರ, ಆ ಒಂದು ಮನುಷ್ಯತ್ವ ಅಂತ ಹೇಳಿ ಬೆಳೆಸುವಾಗ ನಮಗೆ ಯಾರ ಬಗ್ಗೆಯೂ ಕೂಡ ಒಂದು ರಕ್ತವನ್ನಾಗಲಿ ಅಥವಾ ಒಂದು ಹೊಡೆಯುವುದು ಬಡಿಯುವುದು ಅಂತ ಹೇಳುವಂಥದ್ದು ಅದೆಲ್ಲ ಅಸಂವಿಧಾನಿಕ. ಅದೆಲ್ಲ ಅಂಥದ್ರಲ್ಲಿ ಒಬ್ಬರನ್ನು ಕೊಲ್ಲಿಕ್ಕೆ ಆಗ್ತದೆ ಅಂತ ಇದ್ರೆ ಆ ರೀತಿಯ ಬ್ರೈನ್ ಅನ್ನು ಯಾರು ಮಾಡಿದ್ದಾರೆ? ಹೇಗೆ ಕ್ರಿಯೇಟ್ ಆಗಿದೆ? ನಮ್ಮ ಸೊಸೈಟಿ ಕ್ರಿಯೇಟ್ ಮಾಡಿದೆ. ಬಹುಶಃ ನನಗೆ ಗೌರಿ ಲಂಕೇಶ್ವರ ಬಗ್ಗೆ ಮತ್ತೆ ನನಗೆ ಇಲ್ಲಿ ನೆನಪು ಬರೋದು ಯಾವುದು ಕೇಳಿದ್ರೆ, ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂನಲ್ಲಿ ಇಡೀ ಒಂದು ಮಂಥರೆಯ ಪಾತ್ರವನ್ನು ಅವ್ರು ಚಿತ್ರಿಸಿರುವಂಥದ್ದು. ಸ್ವಭಾವತಃ ಅವಳು ಕೆಟ್ಟವಳು ಅಲ್ವೇ ಅಲ್ಲ, ಆದರೆ ಮಂಥರೆ ಆ ರೀತಿ ಕೆಟ್ಟದ್ದನ್ನು ಜನತೆಗೆ ಬಯಸಿದ್ಲಿ ಯಾಕೆ ಕೇಳಿದ್ರೆ ಅವಳಿಗೆ ನೋವಾಗಿದೆ. ರಾಮ ಬಹಳ ಚೆನ್ನಾಗಿ ಆ ಪ್ರಸಂಗನವ್ರು ನಿರೂಪಿಸ್ತಾರೆ. ಬಹುಶಃ ನಮ್ಮ ಒಳಗೆ ಜನರಲ್ಲೂ ಕೂಡ ಇವತ್ತೀಗ ಕೊಲೆ ಮಾಡಿದ ಮನುಷ್ಯರೇ ಅದು, ಯಾಕಂದ್ರೆ ಅದೆಲ್ಲದ್ರಲ್ಲೂ ಜಗಜ್ಜಾಹೀರದು. ಆ ಮನುಷ್ಯನ ಒಳಗಡೆ ಆ ರಾಕ್ಷಸ ಅಥವಾ ಕೊಲೆಗಡುಕ ಅವರು ಅದರಲ್ಲಿ ಇದ್ದಾರೆ. ಆ ಮನಸ್ಥಿತಿ ಹೇಳಿದ್ರೆ ಅದು ಸಮಾಜದ ಕೊಡುಗೆ. ಅದು ಬಹುಶಃ ಗೌರಿ ಲಂಕೇಶ್ ಅದನ್ನು ತೆಗೆಯುವಂತ ಪ್ರಯತ್ನವನ್ನು ಮಾಡಿದವರು. ಆ ಕೊಲೆಗಡುತನ ಅಥವಾ ಆ ರಕ್ಕಸಿ ಪ್ರವೃತ್ತಿ ಅದನ್ನು ತೆಗೆದವರನ್ನು ಮಾನವೀಯವಾಗಿ ಮಾಡಬೇಕು. ಮಾನವೀಯವಾಗಿ ಮಾಡಿದಾಗ ಮಾತ್ರ ನನಗೆ ಸರ್ ಜೊತೆಗೆ ಮಾತನಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದಿದ್ರೆ ಅವರು ಒಂದು ದಿಕ್ಕು, ನಾನು ಒಂದು ದಿಕ್ಕು, ನೀವು ಒಂದು ದಿಕ್ಕು, ನಾವು ಮೂರು ದಿಕ್ಕಿನಲ್ಲಿ ನಾವು ಆಲೋಚನೆ ಮಾಡ್ತೇವೆ. ಯಾಕಂದ್ರೆ ನನಗೆ ಸಹನೆ ಇಲ್ಲದೆ ಆಗಿ ಹೋಗುವಂತ ಮನಸ್ಥಿತಿ ನನ್ನೊಳಗೆ ಆಗ್ತಾ ಹೋಗ್ತದೆ. ಬಹುಶಃ ಸರಿನ ವಿಚಾರಗಳು, ನಿಮ್ಮ ವಿಚಾರಗಳು, ನನ್ನ ವಿಚಾರಗಳು ನಾವು ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡು ಮಾತನಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆ ಕೇಳಿದ್ರೆ ನಮ್ಮೊಳಗೆ ಮನುಷ್ಯತ್ವ ಇದೆ. ನಾವು ನಮ್ಮ ವಿದ್ಯಾರ್ಥಿಗಳಿಗೆ ದೊಡ್ಡ ಜವಾಬ್ದಾರಿ ಅದು. ನಾವು ಮನುಷ್ಯತ್ವವನ್ನು ಕಲಿಸಿಕೊಡ್ಬೇಕು. ಅವರ ಒಳಗಿರುವಂತಹ ರಕ್ಕಸತನವನ್ನು ನಾವು ಹೊರಗೆ ಹಾಕಬೇಕಾಗ್ತದೆ. ಮಾಧ್ಯಮಕ್ಕೆ ದೊಡ್ಡ ಜವಾಬ್ದಾರಿ ಇದೆ. ಬಹುಶಃ ಭಯ ಅಂತ ಹೇಳ್ತಾ ಇದ್ದೀರಿ. ಇವತ್ತು ಕಲಬುರ್ಗಿ ಅವರಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಗೌರಿ ಲಂಕೇಶ್ವರ ಬಗ್ಗೆ ಮಾತನಾಡಬೇಕಿತ್ತು. ಸಾಹಿತಿ ಆಗಿದ್ರು, ಅವರು ಮಹಿಳಾ ಚಿಂತಕಿಯಾಗಿದ್ರು, ಮಾಧ್ಯಮ ಪತ್ರಕರ್ತೆಯಾಗಿದ್ರು. ಅಂಥದ್ರಲ್ಲಿ ಯಾಕೆ ಭಯ ಪಡ್ತಾ ಇದ್ದೇವೆ ನಾವು? ಯಾಕೆ ಈ ವಿಚಾರಗಳನ್ನು ಎಲ್ಲವನ್ನು ಎಲ್ಲೋ ಒಂದು ಕಡೆಯಲ್ಲಿ ಅದನ್ನು ಮರೆಮಾಚುವಂತಹ ಇದೆಲ್ಲ ಯಾಕೆ ನಡೀತಾ ಇದೆ ಅಂತ ಹೇಳುವಾಗ ಉತ್ತರ ನಾವೇ ಅದಕ್ಕೆ. ಅದು ನಮ್ಮ ಕೈಯಲ್ಲೇ ಇರುವಂಥದ್ದು. ನಾವು ಈಗಲೂ ಕೂಡ ನಮಗೆ ಯಾಕೆ ಈ ರೀತಿಯ ಭಯ? ಬಹುಶಃ ನಾವು ಭಯ ಪಡುವಂಥ ವಾತಾವರಣದಲ್ಲಿದ್ದರೆ ಯಾರಿಗೂ ಖಂಡಿತ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಸರ್ ನನಗೆ ಮಾತನಾಡಿದ್ದು ಬಹಳ ನನಗೆ ಅದು ಅಂತರಕ್ಕೆ ತಟ್ಟಿದೆ. ಅದು ಅವ್ರು ಹೇಳಿದ್ರು, ನಾನು ಬೆಳಿಗ್ಗೆ ಆಗುವಾಗ ನಾನು ಈ ವಿಚಾರ ಬಗ್ಗೆ ನಾನು ಮಾತನಾಡ್ತೇನೆ ಇಲ್ವಾ ಅಂತ ಹೇಳುವಂಥದ್ದೇ ಒಂದು ರೀತಿಯ ಇದರಲ್ಲಿ ಬಂದಿದೆ. ನಾನು ಈವನ್ ನನಗೂ ನೀವು ಕೇಳಿದ ಈಗ ಮಾಧ್ಯಮಗಳು ಕೂಡ ಅದೇ ಪರಿಸ್ಥಿತಿ ಸೃಷ್ಟಿಯಾಗುವಂಥ ಪರಿಸ್ಥಿತಿ ಇದೆ. ಯಾಕೆಂತ ಕೇಳಿದ್ರೆ ಕಾಂಟ್ರವರ್ಸಿ ಈಸ್ ಮೋಸ್ಟ್ ಡೇಂಜರಸ್ ಅನ್ನುವಂಥ ಒಂದು ಭಾವನೆಗಳು ಯಾವಾಗ ಒಂದು ವ್ಯವಸ್ಥೆಯನ್ನು ಸರಿ ಮಾಡಬೇಕಾದಂತಹ ಅಂಗಗಳ ಏನು ಹೇಳ್ತಾರೆ ಆ ಅಂಗಗಳಲ್ಲಿ ಬಂದ್ಬಿಟ್ರೆ ಸರಿಯಾಗೋದು ಹೇಗೆ? ಯಾರು ಸರಿ ಮಾಡಬೇಕು? ಈಗ ನಮ್ದೇನು ಇದು ಒನ್ ಮ್ಯಾನ್ ಆರ್ಮಿ ರೂಲಿಂಗ್ ಅಲ್ಲ, ನಮ್ದು ಡೆಮೋಕ್ರಸಿಯಲ್ಲಿ ಇಂಥ ಸೂಕ್ಷ್ಮ ಸಂದರ್ಭಗಳಲ್ಲಿ ನಾವು ಮೌನವಾಗಿದ್ರೇನೆ ಇದಕ್ಕೆ ಉತ್ತರವ ಅಂತ ಹೇಳುವಂಥದ್ದು ಕೂಡ ಒಂದು ಕಡೆಯಿಂದ ನಮ್ಮ ಆಲೋಚನೆಯ ನಮ್ಮ ಮನಸ್ಸಿನೊಳಗಡೆ ಬಂದ್ಬಿಡ್ತದೆ. ಮೌನವಾಗಿದ್ದಾಗ ಮಾತೇ ಬೇಡ, ಮಾತಿನಲ್ಲಿ ಏನಾಯ್ತು ಎನ್ನುವಂಥದ್ದು ಪ್ರಶ್ನೆಗಳು ಇವೆಲ್ಲವೂ ಕೂಡ ನಮ್ಮನ್ನು ಕಾಡ್ತಾ ಆದ್ರೂ ನಾವು ಇಷ್ಟು ಮಾತನಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅವರ ಚಿಂತನೆಗಳು, ಅವರ ಬದುಕು, ಅವರ ಸಾಹಿತ್ಯ ಪ್ರೇರಣೆಗಳು ಇವೆಲ್ಲವೂ ಬಹುಶಃ ನಮ್ಮನ್ನು ಮಾತನಾಡಿಸ್ತಾ ಇದೆ. ನಮ್ಮ ಜವಾಬ್ದಾರಿಗಳು ಕೂಡ ಜಾಸ್ತಿ ಇದೆ. ಆ ಭಯದಿಂದ ನಾವು ಹೊರಗೆ ಬರಬೇಕಾಗಿದೆ. ನಿರ್ಭೀತ ವಾತಾವರಣವನ್ನು ನಮ್ಮ ಮಕ್ಕಳಿಗೆ, ಈಗ ನಾವು ಒಂದು ಹಂತದಲ್ಲಿ ನಾವು ಹಿಂದೆ ಸರಿಯುವಂತೆ ವಯಸ್ಸು, ಆದರೆ ನಮ್ಮ ಎದುರಿನಲ್ಲಿ ಕನಸುಗಳನ್ನು ಕಾಣುವಂಥ ಮಕ್ಕಳಿದ್ದಾರೆ, ಚಿಕ್ಕ ವಯಸ್ಸಿನ ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆ ನಾವು ಎಂಥ ಒಂದು ನಮ್ಮ ಸಮಾಜವನ್ನು ಕೊಡಬೇಕು? ಯಾಕಂದರೆ ನಮ್ಮ ಭಾರತದ ಇತಿಹಾಸವನ್ನೇ ಗಮನಿಸಿದ್ರು ಕೂಡ ಇಲ್ಲಿ ಧರ್ಮದ ವಿಷಯದಲ್ಲಿ, ಜಾತಿಯ ವಿಷಯದಲ್ಲಿ ಎಲ್ಲದರಲ್ಲೂ ಕೂಡ ಅಸಹಿಷ್ಣುತೆ ಎಲ್ಲವೂ ಇದ್ದಾಗಿಯೂ ಕೂಡ ನಾವು ಒಂದಾಗಿ ಬದುಕಿದಂಥ ನಾಡಿ ಇತಿಹಾಸ ಇದೆ. ಆ ಇತಿಹಾಸ ಇದೆ. ಅದನ್ನು ನಾವು ಬಹಳ ಎಚ್ಚರಿಕೆಯಿಂದ ಮತ್ತೆ ಗಟ್ಟಿಗೊಳಿಸಬೇಕಾದಂಥ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇದ್ದಾಗಲೂ ಕೂಡ ಮಾತು, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ, ಅಲ್ಲಿ ಸಮಾನತೆ. ಬಹುಶಃ ಇವತ್ತಿನ ಈ ಚರ್ಚೆ ಕೂಡ ನಮ್ಮ ಎಲ್ಲರ ಮನಸ್ಸಿನ ಒಳಗಡೆ ಗೌರಿ ಲಂಕೇಶ್ನ ಆ ಮಾತೃ ಸದೃಶವಾದಂಥ ಪ್ರೀತಿ ಎಷ್ಟು ಚೆನ್ನಾಗಿ ಆ ಒಂದು ಪ್ರೀತಿಯ ಮೂಲಕ ನಾವು ನಮ್ಮ ಸಮಾಜದಲ್ಲಿ ಏನಾದರೂ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳುವಂಥ ಒಂದು ತುಡಿತದಿಂದ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಬಹುಶಃ ನಾನು ಗೌರಿ ಲಂಕೇಶಿಗೆ ನಾನು ಈ ಮೂಲಕ ಅವರ ಒಂದು ಇದಕ್ಕೆ ನಾನು ಶ್ರದ್ಧಾಂಜಲಿ ಕೊಡ್ಲಿಕ್ಕೆ ಸಾಧ್ಯ ಅನ್ನುವಂಥ ರೀತಿಯಲ್ಲಿ ನನ್ನ ಮಾತುಗಳನ್ನು. ವೀಕ್ಷಕರೇ, ನಾವಿವತ್ತು ಸಾಕಷ್ಟು ವಿಚಾರಗಳನ್ನು ಗೌರಿ ಲಂಕೇಶ್ ಬಗ್ಗೆ ಚರ್ಚೆ ಮಾಡಿದ್ವಿ. ಎಲ್ಲ ಒಂದು ಮೂಲೆಯಲ್ಲಿ ಜನರಿಗೆ ಆತಂಕದ ವಾತಾವರಣ ಸೃಷ್ಟಿ ಮಾಡುವಂಥ ಒಂದು ಘಟನೆ ನಿನ್ನೆ ರಾತ್ರಿ 8:30ಕ್ಕೆ ನಡೆದಿದೆ. ಗೌರಿ ಲಂಕೇಶ್ ಖಂಡಿತವಾಗಿ ನಮ್ಮ ಎಲ್ಲರ ಜೊತೆಗೆ ಇರ್ತಾರೆ. ಸಮಾಜದ ಅಭಿವೃದ್ಧಿಯಲ್ಲಿ ಅವರ ಹಾಕಿಕೊಟ್ಟ ಮಾರ್ಗಗಳು, ಹಾಕಿಕೊಟ್ಟ ಸಾಧನೆಗಳು ಮಾರ್ಗದರ್ಶಿ ಸೂತ್ರವಾಗಿ ನಮ್ಮ ಜೊತೆಗಿರುತ್ತೆ ಅಂತ ಇಬ್ಬರು ಅತಿಥಿಗಳು ಬಹಳ ಪ್ರಾಮಾಣಿಕವಾಗಿ ಹೇಳಿದ್ದಾರೆ. ಬಹುಶಃ ಎಲ್ಲೋ ಒಂದು ಕಡೆ
ನಾವು ಕೂಡ ಕಳೆದು ಹೋಗ್ತೇವಾ ಅನ್ನುವಂಥ ಭಯವೂ ಕೂಡ ನಮ್ಮ ಜೊತೆಗೆ ಆಗಾಗ ಕಾಡ್ತಾ ಇದೆ. ಅತಿಥಿಗಳು ಡಾಕ್ಟರ್ ಹಯವರ್ಧನ ಅವರು ಮಾತಾಡುವಾಗ ಹೇಳಿದರು, ಕೆಲವರು ಸ್ನೇಹಿತರು ಕೂಡ ನೀನು ಹೋಗಿ ಮಾತಾಡಬೇಡ, ನೀನು ನೋಟೆಡ್ ಆಗ್ತೀಯ ಅನ್ನುವಂಥ ಒಂದು ಪರಿಸ್ಥಿತಿ ಎಲ್ಲ ಒಂದು ಕಡೆ ನಮ್ಮನ್ನು ಅತಂತ್ರ ಸ್ಥಿತಿಯಲ್ಲಿ ದೂಡ್ತಾ ಇದೆ ಅನ್ನುವಂಥದ್ದು ಬಹಳ ಗಂಭೀರವಾದ ಒಂದು ಪ್ರಶ್ನೆ. ಏನೇ ಇರಲಿ, ಗೌರಿ ಲಂಕೇಶ್ ಹತ್ಯೆ ಆಗಿದೆ. ಪೊಲೀಸರು ಮತ್ತು ಸರ್ಕಾರ ಈ ಬಗ್ಗೆ ಗಂಭೀರವಾದಂತಹ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಜನಸಾಮಾನ್ಯರು ಯಾರೇ ಆಗಲಿ, ಗೌರಿ ಲಂಕೇಶ್ ಸಾಧಕಿರ್ಬೋದು ಅಥವಾ ಜನಸಾಮಾನ್ಯನ ಆಗಿರತಕ್ಕಂಥ ಒಬ್ಬ ನಾಗರಿಕ ಪ್ರಜೆ ಇರ್ಬೋದು, ಯಾರದ್ದೇ ಹತ್ಯೆ ಮಾಡುವ ಹಕ್ಕು ಯಾರಿಗೂ ಇಲ್ಲ. ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ನೀಚ ಕೃತ್ಯವನ್ನು ಯಾರು ಮಾಡಬಾರ್ದು. ಒಂದು ಸಮಾನತೆ, ಒಂದು ಸಾಕ್ಷರತೆಯ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ವೀಕ್ಷಕರೇ, ಇವತ್ತು ನಾವು ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ದೇವೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ತೆ.